ಆದರೂ ಅಪರಾಧ ಅಲ್ಲ. ಇಲ್ಲಿ ನಡೆಯುತ್ತಾ ಇರುವುದು ಅದರ ಪ್ರಧಾನ ಘಟ್ಟಕ್ಕಾಗುವಾಗ ಮುಟ್ಟಿದ್ರೆ ಸಾಕು ಎನ್ನುವ ಇರಾದೆ ಇದ್ದದ್ದರಿಂದಲೇ ಮುಟ್ಟುವಾಗ ಸ್ವಲ್ಪ ತಡ ಆಯಿತು. ಒಳ್ಳೆಯ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ನೀವು ತಲುಪಿದ್ರೆ ಸಾಕು. ಪ್ರಾರಂಭ ಆಗುವಾಗ ಇಂಥದ್ದಕ್ಕೆ ಪೂರ್ವರಂಗಕ್ಕೆಲ್ಲ ನಾವು ಬೇಕು ಅಂತ ಇಲ್ಲ, ಪ್ರಸಂಗ ಆರಂಭ ಆಗುವಾಗ ನಾವು ಬೇಕಾಗ್ತದೆ. ಹೌದು, ಪ್ರಸಂಗದಲ್ಲೇ ನಿಮ್ಮ ಪಾತ್ರ. ಹಾಗೆ ನಾನು ಬಂದು ನೋಡಿದ್ರೆ ಇದು ಪ್ರಸಂಗ ಆರಂಭ ಆಗುವುದಕ್ಕಿಂತ ಮೊದಲೇ ಒಬ್ಬನಿಗೆ ಒಡ್ಡೋಲನ್ನು ಕೊಟ್ಟಾಗಿದೆ ಅಲ್ಲ. ನಾ ಆಕ್ಷೇಪಿಸುವುದಿಲ್ಲ, ಯಾಕೆ ನಮಗೆ ಹೋದ ಕಡೆಯಲ್ಲೆಲ್ಲ ಕೂತು ಕೂತು ಸಾಕಾಗಿದೆ. ಮತ್ತೆ ಆ ಜಾಗದಲ್ಲಿ ಕೂತ್ರೆ ಆರಂಭದಿಂದ ಕಡೆ ತನಕ ಬೇಕಾಗ್ತದೆ. ಹೌದು, ಇನ್ನೊಬ್ಬರ ಹೆಗರಿಗೆ ಅದನ್ನು ಜಾರಿಸುವ ಹಾಗಿಲ್ಲ. ಹೌದು, ನೀವೀಗ ದಿವಿಜಪತಿ, ನಮ್ಮ ಅಪ್ಪ ಇದ್ದಾನೆ ಪ್ರಜಾಪತಿ, ಆಚೆಗೆ ವಿತ್ತಾದೇಶನಾದಂತಹ ಗಂಧರ್ವಪತಿ ಅಥವಾ ಕುಬೇರ ಇತ್ಯಾದಿ ಇತ್ಯಾದಿ ಈ ಶಕ್ತಿಯನ್ನು ಹೊಂದಿದವರು ಅನಂತ ಅನೇಕರಿದ್ದಾರೆ. ಈ ನೆಲೆಯಲ್ಲಿಯೇ ಇವನೊಬ್ಬ ಸತೀಶ ಅಂತ ಈ ಜಾಗವನ್ನು ಕೊಟ್ಟಿದ್ದಾರೆ ಬಿಟ್ರೆ ಇವ ಈಶಾ ಅಂತ ಮಾನಿಸಿದ್ದಲ್ಲ. ಹೌದು, ಈಶಾ ಅಂದ್ರೆ ಏನು? ಈಶಾ ಅಂದ್ರೆ ಎಷ್ಟು? ಈಶಾ ಅಂದ್ರೆ ಯಾಕೆ? ಈಶಾ ಅಂದ್ರೆ ಇದಕ್ಕೆ ಬೇಕು, ಈ ಜ್ಞಾನಸತ್ರಕ್ಕೆ ಈ ಕರ್ಮಕಾಂಡಕ್ಕೆ ಸಂಬಂಧಪಟ್ಟು ವಿಮರ್ಶೆ ಮಾಡುವಾಗ ವಿಚಾರಗಳ ಗೋಷ್ಠಿ ಬರುವಾಗ ಅದೆಲ್ಲ ಬೇಕಾದೀತವ. ಹಾಗಾದ್ರೆ ಒಂದು ದಿಕ್ಪತಿಯಾಗಿ ಒಬ್ಬ ಸತೀಶನಾಗಿ ಹೆಂಡತಿಗೆ ಗಂಡನಾಗಿ ಸಂಸಾರದಲ್ಲಿ ಒಬ್ಬನಾಗಿ ಸಂತಾನವನ್ನು ಪಡೆಯಬಹುದಾದಂತಹ ಒಂದು ಪ್ರಜಾಭಿವೃದ್ಧಿ ಶೀಲತೆಯನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಅಂತ ಇವನನ್ನು ಮಾನಿಸಿದ್ದು, ಗೌರವಿಸಿದ್ದು. ಇಷ್ಟು ಮಂದಿಗಳೆಲ್ಲ ನೀವು ಎದ್ದಿರಿ, ಗೌರವವನ್ನು ಸೂಚಿಸಿದಿರಿ. ಈಗ ನಾ ಹೇಳಿದ್ದೇನೆ, ನೀವು ಹೇಳಿ ಅಂತ ನಮ್ಮ ಅಪ್ಪಯ್ಯಲ್ಲಿ ಕೂತಿದ್ದಾರೆ, ನಾನೇ ಬಂದು ನಮಸ್ಕಾರ ಕೊಟ್ಟಿರುವ. ನೀವು ಎದ್ದು ನನಗೆ ಗೌರವವನ್ನು ಸೂಚಿಸಿದ್ರಿ. ಹಾಗಾದ್ರೆ ತಮ ಭಾವ ಎನ್ನುವುದು ಈ ಪ್ರಪಂಚದಲ್ಲಿ ಬೇಕೇ ಬೇಕು. ಅದು ಇಲ್ಲ ಅಂತಾದ್ರೆ ನಾವು ತಲೆ ಇಡುವ ಜಾಗದಲ್ಲಿ ಕಾಲಿಡ್ಲಿಕ್ಕಿಲ್ವಾ ಅಲ್ವಾ? ಕೆಲವರಿಗೆಲ್ಲ ಕಾಲು ನೋವಿದ್ರೆ ಕಾಲಡಿಗೂ ತಲೆದಿಂಬು ಬರ್ತದೆ, ಅದು ವಿಷಯ ಅಲ್ಲ. ಅದು ಆರೋಗ್ಯ ಸರಿ ಇಲ್ಲದೆ ಇದ್ರೆ. ಆರೋಗ್ಯ ಸರಿ ಇದ್ದವರ ವ್ಯವಹಾರ ಹೇಗೆ, ಯಾವುದಕ್ಕೆ ಯಾರು ಹೇಗೆ ಮನ್ನಣೆಯನ್ನು ಮರ್ಯಾದೆಯನ್ನು ಕೊಡಬೇಕು ಎನ್ನುವುದು ಅವರವರು ಅಂತಸತ್ವದಿಂದ ತಿಳಿಯಬೇಕಾದಂತಹ ವಿಚಾರ. ಆದ್ರೆ ಇವ ಯಾಕೆ ಹಾಗೆ ಕೂತಿದ್ದಾನೆ? ಆತ
ಜೀವನದಲ್ಲಿ ಅಪೂರ್ವವಾದಂತಹ ಅನುಭವ ಇವನಿಗೆ. ಹಾ ಹಾ ಅಪರೂಪವಾಗಿ ಹಾ ಗುಡ್ಡದಲ್ಲಿ ಕೂತ್ರೆ ಎಂಥದ್ದೂ ಸಿಕ್ಕುವುದಿಲ್ಲ ಅಂತ ಹೇಳಿ ಹಾ ಒಂದು ಗದ್ದುಗೆಯಲ್ಲಿ ಕೂತಿದ್ದಾನೆ. ಹಾ 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 ಹಾಗೆ ಒಂದು ಪೀಠದಲ್ಲಿ ಕೂತು ಏನು ಶಾಸನ ಮಾಡಿದ್ರು, ಏನು ನಾವು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದ್ರು ಬಾಕಿದ್ದವರು ಕೇಳಬೇಕಾದಂತಹ ಅನಿವಾರ್ಯತೆಗೆ ಒಳಗಾಗ್ತಾರೆ ಎನ್ನುವುದನ್ನು ಚೆನ್ನಾಗಿ ಕಂಡು ಸಮಯವನ್ನು ಸಾಧಿಸುವುದಕ್ಕಾಗಿ ಇವ ಸುಮ್ಮನೆ ಕೂತಿದ್ದಾನೆ ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಈ ಶಬ್ದದ ವ್ಯಾಪ್ತಿ ಏನು, ಅವನದ್ದಾದಂತಹ ಕರ್ಮ ಏನು, ಅವ ಅಶುದ್ಧ ಸಂತೋಷನೆಂದೇ ನಗರತೆಯನ್ನು ಪಡೆದವ. ಅದರ ವ್ಯಾಪ್ತಿಯಾನುಗುಣವಾಗಿ ಇವು ವ್ಯಾಪ್ತಿಸಿದರೆ ಇವ ಪರರಿಗೆ ನೋವು ಕೊಡ್ತಾನೆ ಅಂತ ಆದ್ರೆ ಇವಂತದ್ದು ಸದಾನಂದ. ಇವ ಹೇಗೆ ಸದಾಶಿವನಾಗ್ತಾನೆ, ಹೇಗೆ ಎಲ್ಲಾ ಕಾಲದಲ್ಲಿಯೂ ಶುಭವನ್ನು ಒದಗಿಸತಕ್ಕ ಕರುಣಾಕರನಾಗ್ತಾನೆ, ಕರುಣಾಮಯಿ ಆಗ್ತಾನೆ ಇವ. ಅಲ್ಲ, ನಾವು ಕೊಟ್ಟದ್ದನ್ನು ತೆಕ್ಕೊಳ್ಳುವುದಕ್ಕೆ ಇವರಿಗೆ ಸ್ವಲ್ಪ ಬುದ್ಧಿಯ ಪ್ರಜ್ಞೆ ಉಂಟು ಅಂತ ಇದ್ರೆ ಇವ ವ್ಯವಹರಿಸ್ತಿದ್ದರೋ ಇಲ್ವೋ? ವ್ಯವಹರಿಸಲಿಲ್ಲ. ಯಾಕೆ? ಈಗ ನೀವು ಹೇಳುವುದು ಅವರು ಹೇಳಲಿಲ್ಲ. ಹೌದು. ನಿಮಗೆ ಗೌರವವನ್ನು ಸೂಚಿಸಲಿಲ್ಲ. ಹೌದು ಹಾಗೆ ಹೌದು. ಅವರು ಕುರಿತಂತಹ ಪೀಠ ಯಾವುದು? ಯಾವುದು? ಅಧ್ಯಕ್ಷ ಸ್ಥಾನ. ಅದಕ್ಕೆ ಅಲ್ಲಿ ಕೂತವರೆಲ್ಲ ಹೇಳುವ ಹಾಗೆ ಇಲ್ಲ, ಸಮಾರೋಪ ಬರಬೇಕು. ಏನು ಆತು ಅಂತಲ್ಲ, ಮತ್ತೆ ಅಧ್ಯಕ್ಷ ಪೀಠದಲ್ಲಿ ಕೂತವ ಹೇಳಬಾರದು ಅಂತ ಇಲ್ಲ, ಆದ್ರೆ ಹೇಳದೆ ಇದ್ದರೂ ನಡೆದು ಹೋಗ್ತಾನೆ. ಹೇಳಬೇಕಾದಂತಹ ಅನಿವಾರ್ಯತೆ ಇಲ್ಲ, ಅಧ್ಯಕ್ಷ ಅಲ್ವಾ? ಅನಿವಾರ್ಯತೆ ಅವನಿಗೆ ಬಿಟ್ಟದ್ದು. ಅವನಿಂದ ದೊಡ್ಡವರು ಬರುವಾಗ ಹೇಳಬೇಕವ. ಎದ್ದು ಅಲ್ಲಿಗೆ ಬಾರದೇ ಇದ್ದು ಇದ್ದಲ್ಲಿದ್ದಲೇ ಒಂದು ಮಾನವನ್ನು ಸೂಚಿಸುವಂತಹ ಕ್ರಮ ಉಂಟು. ಏನು ಅಧ್ಯಕ್ಷತೆಯ ಬಗ್ಗೆ ನಮಗೆ ಹೇಳಿಕೊಡುವುದು ನೀನು? ಅಲ್ಲ, ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ನಿಮಗೆ ಎಷ್ಟು ಗೊತ್ತುಂಟು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿದ್ದ. ಅಧ್ಯಕ್ಷನಾದವ ಮತ್ತೊಬ್ಬನನ್ನು ಮಾನಿಸುವ ವಿಧಾನ ಹೇಗೆ? ಹೇಳಬಾರದು ಅಂತ ಶಾಸ್ತ್ರ ಇಲ್ಲ, ಹೇಳಲೇಬೇಕು ಅಂತಲೂ ಇಲ್ಲ. ಹೇಳದೇ ಇದ್ರು ಇದ್ದಲ್ಲಿಂದಲೇ ಒಂದು ಮರ್ಯಾದೆಯನ್ನು ದ್ಯೋತಕ ಸ್ವರೂಪವಾಗಿ ಸೂಚಿಸತಕ್ಕದ್ದು ಸೂಚಿಸಬೇಕು. ಹೇಗದು? ಬಂದಿರ ಬಂದಿರ ಬಂದವರ ಯಾರು ಬರ್ಲಿ, ಬಂದಿರ ಊಟಲ್ಲಿಂದಲೇ ಹೇಳ್ಬೇಕು ಅಂತ ಇಲ್ಲ. ಒಂದು ನಗೆ, ಕಲ್ಲು ತೋರಿಸುವುದು ಬೇಡಪ್ಪ, ಒಂದು ಮುಗುಳ್ಳಗೆ ತುಟಿಯನ್ನು ಬಿಚ್ಚದೆ. ಎದುರು ಹಲ್ಲಿದ್ದವನಿಗೆ ಆ ಸಮಸ್ಯೆ ಇಲ್ಲ. ಹೌದು, ತೋರಿಸಬೇಕಿಲ್ಲ. ಅಲ್ಲ, ಎದುರು ಹಲ್ಲಿದ್ದವನು ನಗಾಡಬೇಕು ಅಂತಾದ್ರೆ ನಗುವನ್ನೇ ಸೂಚಿಸಬೇಕಷ್ಟೇ. ಬಾಯಿ ತೆರೆದವರೆಲ್ಲ ನಗಾಡಿದ್ದಾರೆ ಅಂತಾದ್ರೆ ಎಮ್ಮೆಯು ಬಾಯಿ ತೆಗೆದ್ರೆ ಒಂದು ನಗೆ ಅಂತ ಹೇಳಿದ್ರೆ ನೀವು ಹಲ್ಲನ್ನು ಅಂತ ಹೇಳಿದ್ರಲ್ಲ, ಇಲ್ಲ, ಬಾಯಿಯ ಒಳಗಿರುವಂತಹ ಹಲ್ಲನ್ನೆಲ್ಲ ಬಿಡಿಸಿ ನಗುವುದಕ್ಕೆ ಬೇರೆ ವಿಧಾನ ಇದ್ರೆ ಒಂದು ಮುಗುಳ್ನಗೆ ಕೇವಲ ಅಷ್ಟು ಸಾಕಾಗ್ತದೆ. ಒಂದು ಕೈ ಸಣ್ಣ, ಒಂದು ಎರಡು ನಗೆಗಳು ಬಹಳ ಉಂಟು. ಅದರಲ್ಲಿಯೂ ವಿಕಟ ನಗೆ ಬಹಳ ವಿಭಾಗದಲ್ಲಿ ಉಂಟು. ಒಂದು ಬಂದಿರ, ಒಂದು ಕೈ ಸನ್ನೆಯಲ್ಲಿ, ಒಂದು ಕಣಸನ್ನೆಯಲ್ಲಿ. ಹೌದು, ನಿಮ್ಮ ಹುಪ್ಪಾಡುವುದು ಅದಕ್ಕೆ ಕಣ್ಣು ಸನ್ನೆ ಅಂತ. ಅಲ್ವಾ? ಅದು ಎರಡು ಒಂದೇ, ಮುಖದ ಭಾವ, ಮುಖದ ಭಾವನೆಗಳನ್ನು ವ್ಯಕ್ತಪಡಿಸುವ. ಹೀಗೆ ವ್ಯಕ್ತಪಡಿಸಿ ಎಂತ ಅಭ್ಯಾಸ ಮಾಡಿಕೊಂಡಿದ್ದು. ನನ್ನಷ್ಟು ಅಭ್ಯಾಸ ನಿನಗೂ ಸಭೆಗೆಲ್ಲ ಹೋಗಿ ಗೊತ್ತಿಲ್ವಾ? ಇಲ್ಲ, ನನಗೆ ಹಾಗೆ ಕಣ್ಚಾಲನೆ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಇಲ್ಲವೇ ಅಲ್ಲ, ನಾವು ಬಿಡುಗಣ್ಣರು ಕಣ್ಣಸೊಡ ನಾವು ಬಿಟ್ಟವರೇ ಅಲ್ವಾ? ನಾವು ಕಣ್ಣು ಮುಚ್ಚಲಿಕ್ಕೂ ಇಲ್ಲ, ಮಾರಿಸ್ಲಿಕ್ಕೆ. ಏನು ಮುಚ್ಚಿ ತೆರಿಬೇಕು ಅಂತ ಇಲ್ಲ ಕಣ್ಸನ್ನೆಗೆ. ಇಲ್ಲ, ನಮ್ಮದು ಕಣ್ಣು ಬೊಂಬೆ ಆಚೆ ಈಚೆ ಹೋದ್ರೆ ಆಯ್ತು. ಮುಚ್ಚದೆ ಇದ್ರೆ ಉಪ್ಪು ಮೇಲೆ ಕೆಳಗೆ ಹೋಗುವುದಿಲ್ಲ. ಯಾರು ಹೇಳಿದ್ದೀನಿ ಮುಚ್ಚುವುದಿಲ್ಲ ಅಂತಂದ್ರೆ ನೀವು ಕಣ್ಣಸನೆ ಅಂತ ಹೇಳಿ ಉಪ್ಪನ್ನು ಹರಿಸಿದ್ದಲ್ಲ. ಈಗ ಮುಚ್ಚುವುದಿಲ್ಲ ಅಂತ ಅಂದ್ರೆ ನಮಗೆ ಅನಿವಾರ್ಯತೆ ಇಲ್ಲ ಅದರದ್ದು ಅಂತ ಅಲ್ಲ. ಸಭೆಗೆಲ್ಲ ಹೋಗಿ ಒಬ್ಬರನ್ನು ಕರೆಯಬೇಕು ಅಂತಾದ್ರೆ, ಒಬ್ಬರಿಗೆ ನಮ್ಮ ಮನದ ಭಾವವನ್ನು ತೋರಿಸಬೇಕು ಅಂತ ಇದ್ರೆ ಕಣ್ಣೇ ಪ್ರಧಾನವಾಗಿರ್ತದೆ. ಅವನ ಕಣ್ಣು ನೋಡಿದಾಗ ಗೊತ್ತಾಗ್ತದೆ ಅವ ಏನ್ ಮಾಡ್ತಾನೆ ಅಂತ. ಇಡೀ ಶರೀರದಲ್ಲಿ ಒಬ್ಬನ ಗುರುತು ಹಿಡಿಲಿಕ್ಕೆ ಕೇವಲ ಇಟ್ಟಿದಾಗ ಸಾಕು, ಕಣ್ಣು ಮಾತ್ರ. ಕಣ್ಣು ಸಾಕಾಗ್ತದೆ. ಆ ಕಣ್ಣನ್ನು ಮತ್ತೊಂದು ಕಣ್ಣಿಂದ ನೋಡುವಾಗಲೇ ಗೊತ್ತಾಗ್ತದೆ. ಗುರುತಕ್ಕೆ ಕಣ್ಣು ತೋರಿಸಿದ್ಲೇ ಹೇಳು, ಆ ಕಣ್ಣಲ್ಲಿ ಗೊತ್ತಾಗ್ತದೆ ಅವ ಹೇಗೆ ಅಂತ. ಕಣ್ಣನ್ನು ನೋಡಿದಾಗ ಅವನ ಮನಸ್ಸನ್ನು ತಿಳಿಲಿಕ್ಕೆ ಅಳಿಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಕನಸನ್ನೆ, ಒಂದು ನಗೆ, ಒಂದು ಕೈ ಸನ್ನೆ, ಒಂದು ಭಾವಾರ್ಥವಾದಂತಹ ಒಂದು ಸೂಚಕವಾದ ಶಬ್ದ ಯಾವುದೂ ಇಲ್ಲ. ಬರ್ತೀರಾ? ಕೂತ್ಕೊಳ್ಳಿ. ಉಪಚಾರವ ಹೇಗೆ? ಈಗ ಸೌಖ್ಯ ಇಲ್ಲದೆ ಇದ್ರೂ ಬರ್ತೇವ. ಮನೆಯಲ್ಲಿ ಆರೋಗ್ಯ ಇಲ್ಲ ಅಂತಾದ್ರೆ
ನಾವು ಬರ್ಲಿಕ್ಕುಂಟ? ಬರ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಅಸೌಖ್ಯದಲ್ಲೂ ಅವರನ್ನೇ ಕಾಣುವುದಕ್ಕೆ ಇದ್ದಾರೆ ಅಂತ ಹೇಳಿ ಆದ್ರೆ ಬಂದೇ ಅದು ನಿನ್ನ ಅನುಭವವನ್ನು ಹೇಳು, ನನ್ನ ಲೋಕದ ಅನುಭವವನ್ನು ಹೇಳುವುದು ನಮ್ಮ ಅನುಭವದಲ್ಲಿ ಇಲ್ಲ. ಹಾಗೆ ಲೋಕದ ಅನುಭವವನ್ನು ನಮಗೆ ಸಂಬಂಧಪಟ್ಟವರೇ ಆದ್ರೂ ಬಹಳ ಅನಿವಾರ್ಯದಲ್ಲಿದ್ದಾರೆ ಅಂತಾದ್ರೆ ಒಂದು ಕಾರ್ಯಕ್ರಮವನ್ನಾದ್ರೂ ನಾವು ಬಿಟ್ಟೆವು, ಅಲ್ಲಿ ನಾವಿದ್ದೇವೆ ಎಲ್ಲಿ ಆ ಕಾರ್ಯಕ್ರಮದ ಹತ್ತಿರ. ಅದೇ ಅಸೌಖ್ಯದಲ್ಲಿದ್ರೆ ಹೌದು, ಅದೇ ಅಸೌಖ್ಯದಲ್ಲಿ ನಮಗೆ ಮೊದಲು ಹೇಳಿದ್ದದೆ ಅವರೇ, ನೀವು ನನ್ನ ಅನುಭವ ಇಂಥ ಕಾರ್ಯಕ್ರಮಕ್ಕೆ ಈಗ ಬಂದಿರ ಸೌಖ್ಯವ ಅಂತ ಕೇಳುವಾಗ ಸೌಖ್ಯ ಇಲ್ಲದೆ ಇದ್ರೆ ನಾವು ಬರ್ತೇವ ಎನ್ನುವ ಪ್ರಶ್ನೆಗೆ ಉತ್ತರ ಇದೆ, ಗೊತ್ತಾಯ್ತಲ್ಲ? ಹಾಗೆ ಯಾವುದನ್ನು ಇವ ಮಾಡಲಿಲ್ಲ, ಮೂರ್ಖತ್ವವನ್ನೇ ಬೆಳೆಸಿದ್ದಾನೆ ಅಂತ ಆದ್ರೆ ಇವನಿಗೆ ಸಿಕ್ಕಿದಂತಹ ಅಧಿಕಾರವನ್ನು ಎಲ್ಲಿಯಾದ್ರೂ ಮತ್ತೊಬ್ಬ ಪಡೆದುಕೊಂಡ್ರೆ ಅಥವಾ ತನ್ನದಾಗಿರುವಂತಹ ಪೀಠಕ್ಕೆ ನಾನು ನಡ್ಕೊಂಡಿರುವಂತಹ ಕ್ರಮ ಅಬದ್ಧ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಹೊತ್ತು ಏನೋ ಮಾಡ್ತಾ ಇದ್ದಾರೆ, ಅವರಿಗೆ ತೋಚಿದ್ದನ್ನು ಅವರಿಗೆ ಕೊಟ್ಟದ್ದೇ ತಪ್ಪು ಅಂತ ಕೊಟ್ಟವರು ಹೇಳಿಬಿಟ್ಟಾರು ಅಂತ ಹೇಳಿ ಇವ ಒಳಗಿಂದೊಳಗೆ ಸಂಕೋಚ ಪಡುತ್ತಾ ತನ್ನ ತನವನ್ನೂ ಮರೆತು ತನ್ನ ವ್ಯಾಪ್ತಿಯನ್ನೂ ಮರೆತು ತಾನೇನು ಮಾಡಬೇಕು ಎನ್ನುವುದನ್ನು ಮರೆತು ಕೇವಲ ಮೂರ್ಖತ್ವದಿಂದಲೇ ವರ್ತಿಸಿದ್ದಾನೆ. ಇಲ್ಲದೆ ಇದ್ರೆ ನಾನು ಬಹಳ ದೂರದವನು ಅವನಿಗೆ. ದಕ್ಷೇಶ್ವರರೇ, ಅವರು ಹೇಳಲಿಲ್ಲ, ಗೌರವವನ್ನು ಸೂಚಿಸಲಿಲ್ಲ, ಕಣ್ಣಂಚಿನಲ್ಲಿ ಆದ್ರೂ ಗೌರವವನ್ನು ಸೂಚಿಸಬಹುದಿತ್ತು. ಅವ ಕೊಡದೇ ಇದ್ರೆ ನಮಗಿಲ್ಲ ಅಂತ ಅರ್ಥ ಅಲ್ಲ, ಆದ್ರೂ ಕೊಡಬೇಕಾದದ್ದು. ಈಗ ನೀವೆಲ್ಲ ಕೊಡ್ಲಿಲ್ವಾ? ಹೌದು. ಹಾಗಾದ್ರೆ ನೀವು ಕೊಟ್ಟಿದ್ದೀರಿ ಅಂತಾದ್ರೆ ನಾನು ಗೌರವಾನ್ವಿತ ಎನ್ನುವುದು ಅರ್ಥ ಹೌದಾ? ಹೌದಪ್ಪ. ಹಾಗಾದ್ರೆ ಗೌರವಾನ್ವಿತರಿಗೆ ಒಂದು ಗೌರವ ಸೂಚನೆ ಮಾಡದೇ ಇದ್ರೆ ಅವರದ್ದು ತಪ್ಪ ನಿಮ್ಮದು ತಪ್ಪ? ಇಷ್ಟೆಲ್ಲ ಎರಡರಲ್ಲಿ ಒಂದು ತಪ್ಪೇ. ನೀವು ಇಷ್ಟೆಲ್ಲ ಈಗ ಅವ ಕೊಡದೇ ಇದ್ದದ್ದು ಸರಿ ಅಂತಾದ್ರೆ ಕೊಟ್ಟದ್ದು ನಿಮ್ಮದ್ದು ತಪ್ಪಲ್ವಾ? ಅಲ್ಲ, ನಾವು ಅದನ್ನು ಸರಿ ಅಂತ ಹೇಳಿ ನಾವು ವಾದಿಸ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಸಂಬಂಧಪಟ್ಟ ವಿಷಯವಲ್ಲ, ನಿಮಗೆ ಮತ್ತು ಅವರಿಗೆ ಸಂಬಂಧಪಟ್ಟ ಸಂಬಂಧ. ನಾನು ನಿಮಗೆ ಕೊಡಬೇಕಾದಂತಹ ಗೌರವವನ್ನು ಇಲ್ಲಿ ಕೊಟ್ಟಿದ್ದೆ, ಅವರೀಗ ನಿಮಗೆ ಗೌರವ ಕೊಡ್ಲಿಲ್ಲ ಎನ್ನುವುದರಿಂದ ನನಗೂ ನಿಮಗೆ ಸಂಬಂಧಪಟ್ಟ ವಿಷಯವೇ ಅಲ್ಲ. ಯಾರಿಗೆ ಸಂಬಂಧಪಟ್ಟದ್ದು? ನಿಮಗೆ ಮತ್ತು ಅವರಿಗೆ ಸಂಬಂಧಪಟ್ಟದ್ದು. ಅವರು ನಿಮ್ಮ ಹಳೆ ಅಲ್ವಾ? ಹೆಣ್ಣು ಕಟ್ಟಿದ್ದೀರಿ ಅವರಿಗೆ, ನೀವು ನಮ್ಮನ್ನು ಸಂಬಂಧ ವಿಚಾರದ ಒಳಹೊಕ್ಕು ನೋಡುವುದಕ್ಕೆ ತಿಳಿಯದೇ ಇದ್ದವರಿಗೆ ಈ ವಿಚಾರಗಳೆಲ್ಲ ಬಹಳ ವಿಶೇಷವಾಗಿ ಕಾಣುತ್ತದೆ. ಆದ್ರೆ ಯಥಾರ್ಥ ಹೇಳುವುದಿದ್ರೆ ನನಗೆ ಅವ ಅಳಿಯ ಏನೋ ಒಂದು ಗಂಡಾಂತರದಿಂದ ಕಾರಣಾಂತರದಿಂದ ಆದದ್ದು. ಮಾನಸಿಕವಾಗಿ ಬಹಳ ವೇದನೆಯಲ್ಲಿದ್ದ ಹಾಗಿದ್ದೀರಿ ನೀವು. ಏನು ಒಬ್ಬರಲ್ಲ ಇಬ್ಬರಲ್ಲ, ನನಗೆ 16 ಮಂದಿ ಮಕ್ಕಳು, 13 ಮಂದಿಗಳನ್ನು ಧರ್ಮನಿಗೆ ಕೊಟ್ಟೆ, ಒಬ್ಬಳನ್ನು ಅಗ್ನಿದೇವನಿಗೆ ಕೊಟ್ಟೆ, ಮತ್ತೊಬ್ಬಳನ್ನು ಪಿತೃದೇವತೆಗಳಿಗೆ ಕೊಟ್ಟೆ, ಮತ್ತೆ ಒಬ್ಬಳೇ ಉಳಿದ ಅವಳೇ ಸತೀದೇವಿ. ಅವಳೇ ದಕ್ಷರ ಪತಿಯ ಮೂಲಕವಾಗಿ ಪಡೆದಿರುವ, ಹಾಗಾಗಿ ಅವಳಿಗೆ ದಾಕ್ಷಾಯಿಣಿ ಅಂತ ಹೆಸರು. ಯಾಕೆ ಬೇಸರ? ನೀವು ಬಹಳ ಪ್ರಾಯಕ್ಕೆ ಬರ್ಲಿಕ್ಕೆ ಆಗುವಾಗ ನನ್ನ ಹೆಂಡತಿ ಹೇಳಿದಳು ಅವಳಿಗೆ ಮದುವೆಯ ವಯಸ್ಸಾಯ್ತು. ಅದು ತಾಯಿಯ ಹೊಣೆ. ಅದು ಅಪ್ಪ ಯಾವುದನ್ನು ಯೋಚಿಸುವುದಿಲ್ಲ, ಮನೆಯಲ್ಲಿ ತಾಯಿ ಹೇಳಿದ್ದನ್ನು ಮಾತ್ರವೇ ಒದಗಿದ್ದಾಳೆ.
ಹೆಂಡತಿ ಹೇಳುವಾಗ ಎಲ್ಲಿ ಸಂಬಂಧ ಹೇಗೆ ಅಂತ ಹೇಳಿ ನಮ್ಮ ಒಂದು ಸ್ಥಳದಲ್ಲಿ ನಾವೆಲ್ಲ ಹುಡುಕುತ್ತಾ ಇರುವಾಗ ಒಂದು ದಿವಸ ಯಾಕೆ ಏನು ದೂರ ಹೋದದಲ್ಲ ಕೊಂಡೋದು ಅವಳ ತಲೆಯನ್ನು ಯಾರು ಹಾಳು ಮಾಡಿದ್ರು. ಜೀವನದಲ್ಲಿ ಶಂಕರನಿಗಿಂತ ಶ್ರೇಷ್ಠನಾದವರು ಮತ್ತೊಬ್ಬರಿಲ್ಲ. ಬೆಳ್ಳಿಯ ಬೆಟ್ಟದಲ್ಲಿ ಕೂತಂತಹ ಈಶ್ವರನೇ ಸರ್ವೇಶ್ವರರಿದ್ದಾರೆ, ಮಹಾ ಇದ್ದಾರೆ ಅಂತ ಅವಳ ತಲೆ ಹಾಳು ಮಾಡಿದ್ದರಿಂದ ಒಂದು ದಿವಸ ಇವನಿಗೂ ಬಾಕಿಯಲ್ಲಿಯೂ ಹೆಣ್ಣು ಸಿಕ್ಕುವುದಿಲ್ಲ. ಈ ಒಂದು ಹೆಣ್ಣು ಹೇಗೂ ನಮ್ಮ ಕಡೆಗೆ ಸ್ವಲ್ಪ ಬಾಗುತ್ತದೆ, ಇವಳನ್ನೇ ಕಟ್ಟಿಕೊಂಡು ಹೋಗದೇ ಇದ್ರೆ ಜೀವನದಲ್ಲಿ ತನಗೆ ಒಂದು ಇಲ್ಲ ಅಂತ ಆಲೋಚನೆ ಮಾಡಿ ಈ ಕೆಲವರ ಮನೆಯಿಂದ ಹೆಣ್ಣು ಕೊಂಡೋಗುದು ಯಾಕೆ ಗೊತ್ತಾ? ಮದುವೆಯಾಗಿ ಅವರನ್ನು ಸುಖದಲ್ಲಿ ಇಡ್ಲಿಕ್ಕಲ್ಲ, ಅವರ ಸುಖವನ್ನು ತಾವು ಪಡೆದು ದೀರ್ಘಕಾಲವಾದಂತಹ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೂ ಅಲ್ಲ. ಅಲ್ಲಿ ಉಂಟಲ್ಲ ಒಂದು ಕಡಿಮೆ ಆಗಲಿ ಅವರಿಗೆ, ಆ ಒಂದು ಸಂಖ್ಯೆಯಲ್ಲಿ ಕಡಿಮೆ ಆಗಲಿ ಅಂತ ಇವರು ಕೊಂಡೋಗಿ 6 ತಿಂಗಳಲ್ಲಿ ಅದನ್ನು ಕಸದ ಬುಟ್ಟಿಗೆ ಸೇಯುವ ಹಾಗೆ ಎಂತದ್ದು ಮಾಡ್ತಾರೆ. ಅದಕ್ಕೆ ಮತ್ತೆ ಪ್ರೀತಿ, ಪ್ರೇಮ, ಪ್ರಣಯ ಹೀಗೆಲ್ಲ ಹೆಸರು ಕೊಡ್ತಾರೆ. ಅದು ಕೂಡ ಯಾವಾಗ ಹಂತಕ್ಕೆ ಬಂದು ನಿಶ್ಚಿತಾರ್ಥ ಆಯ್ತಾ, ಮದುವೆಗೆ ಗಂಡು ಹುಡುಕುತ್ತಾ ಇದ್ದಾರೋ, ಇನ್ನು ಅವಳನ್ನು ಕೊಟ್ಟು ಬಿಡ್ತಾರೋ ಯಾರಿಗೋ ಅಂತ ಆಗ್ಲಿಕ್ಕೆ ಆ ಮಗ ಕೊಂಡೋಗುದು, ಮರ್ಯಾದೆ ಪೂರ್ತಿ ಹೋಗ್ಲಿ ಅವರದ್ದು. ನಾನು ನನ್ನ ಮಗಳಿಗೆ ಗಂಡು ಹುಡುಕ್ಲಿಕ್ಕೆ ಆರಂಭ ಮಾಡುವಾಗ ಈ ಕೆಲಸ ನನ್ನ ಹೆಚ್ಚೆತ್ತಿನ ಬಗ್ಗೆ ಹುಡಿ ಮಾಡ್ತೇನೆ ಅಂತ ನೀವು ನನ್ನ ಅಪ್ಪಯ್ಯ ಬಂದರು. ಮಗನೇ, ಅವ ಕೊಂಡೋಗಿ ಆಗಿದೆ, ಈಗ ಅವನನ್ನು ಗೆಲ್ಲುವುದು ದೊಡ್ಡ ಸಂಗತಿ ಅಲ್ಲ. ನೀವು ಹೊಡೆದ್ರೆ ಅವ ಬದುಕಲಿಕ್ಕೂ ಇಲ್ಲ. ಹಾಗೆ ಅಂತ ನಿಮ್ಮ ಮಗಳನ್ನು ನೀವು ತಂದು ಸಮಾಜದಿಂದ ದೂರಾಗ್ಲಿಕ್ಕೆ ಉಂಟ ಮಗ. ಅವ ಕೊಂಡೋದ ಮೇಲೆ ಇನ್ನು ಯಾರಿಗೆ ಕಟ್ಟಿಕೊಡುವುದು? ನನಗೂ ಒಂದು ವಿಷಯ ಅರ್ಥ ಆಯ್ತು. ಈ ವಾದದಲ್ಲಿ, ಈ ದ್ವೇಷದಲ್ಲಿ ಕೊಂಡೋದವರಿಗೆ 4 ಹೊಡಿಬಹುದು. ಹಾಗೆ ಅಂತೇಳಿ ಜೀವನವನ್ನೇ ಹೊಡೆದು ಹೋದ. ಬದುಕಿನಲ್ಲಿಯೇ ಒಂದು ರೀತಿಯದ್ದಾದಂತಹ ತೊಳೆಯಲಾರದ ಕಲೆಯನ್ನು ಇಚ್ಚಿಕೊಂಡು ಬದುಕುವುದಕ್ಕೆ ಸಿದ್ಧಳಾದ ಮಗಳನ್ನು ಎಂತದ್ದು ಮಾಡುವುದು? ಕಟ್ಟದ ನೀರಿಗೆ ದೂಡುವುದ ಅಂತ ಹೇಳಿ ನಾನು ಸುಮ್ಮನೆ. ಈಗ ಕಡೆ ನನ್ನ ಅಪ್ಪಯ್ಯ ಹೇಳಿದ್ದನ್ನು ನಾನು ಕೇಳಬಾರ್ದಿತ್ತು. ಅವಳಿಗೆ ಇನ್ನು ಮದುವೆ ಇಲ್ಲ, ಮೂಲೆಯಲ್ಲಿ ಕಸದ ಬುಟ್ಟಿಯ ಹಾಗೆ ಕುಟ್ಟುಕೊಳ್ತಿದ್ರು, ತೊಂದರೆ ಇಲ್ಲ. ಅಷ್ಟಕ್ಕಾದ್ರೂ ನಾನು ನೋಡಿ ನೆಮ್ಮದಿ ಪಡ್ತಾ ಇದ್ದೆ. ಈ ಶಿವನಿಗೆ ಈ ತೆಗೆದು ಹಾಕಿ ನಮಗೆ ನನ್ನ ಮರ್ಯಾದೆ ಪೂರ್ತಿ ಹೋಯ್ತು. ಇಂತಹ ಒಂದು ವಿದ್ಯುತ್ತಿನ ಸಭೆಯಲ್ಲಿಯೂ ನಿನ್ನಂತ ಆಡುವುದಕ್ಕಾಗಿ ನಿಮಗೆ ಸಂಬಂಧ ಉಂಟಲ್ಲ, ನಿಮಗೆ ಹೇಳಲಿಕ್ಕಾಯ್ತು. ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ ನೋಡು, ಪರೀಕ್ಷಿಸಲು ಕೋಡಗನ ಕೈಯೊಳಗೆ ಕುಸುಮ ಮಾಲೆ ದೊರಕಿದ ತರನಾಯ್ತು. ಕುಸುಮ ಮಾಲೆ ಸಿಕ್ಕಿದ ಹಾಗಾಯ್ತು. ಅದು ಸಿಕ್ಕದ ಹಾಗೆ ನಾವು ತಪ್ಪಿಸಿಡ್ಬೇಕಿತ್ತು. ಆದ್ರೂ ಮಂಗ ಯಾವುದೋ ಒಂದು ದಾರಿಯಲ್ಲಿ ಬಂದು ತಾನು ಸಿಕ್ಕುವ ಹಾಗೆ ಅದನ್ನು ಹೇಳ್ಕೊಂಡು ಹೋಯಿತು. ಜಾತಿ ಮುಕ್ತಿಯೇ ಆಗಲಿ ದೇವೇಂದ್ರ, ಜಾತಿ ರತ್ನವೇ ಆಗಲಿ ಇಂದ್ರ, ಅಬದ್ಧವಾದಂತಹ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿತ್ತು ಅಂತಾದ್ರೆ ಅದರ ಮೌಲ್ಯವನ್ನು ಅದೇ ಕಳ್ಕೊಳ್ತದೆ. ಯಾರೋ ಒಬ್ರು ಮೌಲ್ಯಕ್ಕೆ ಬಾರದೇ ಇದ್ದವರ ಕೊರಳಲ್ಲಿ ಒಳ್ಳೆ ಮೌಲ್ಯದ ಸೊತ್ತಿದ್ರು ಹೇಳುವುದಂತದ್ದು. ಅದು ಯಾವ ಜಾತ್ರೆಯ ಸಂತೆಯಲ್ಲಿ ತಗೊಂಡದ್ದು? ಎಷ್ಟು ಬೆಲೆ ಕೊಟ್ಟಿದ್ರು ಅದು ಹಾಗೆಂತೇಳಿ ದೊಡ್ಡ ಅವರ ಕೊರಳಲ್ಲಿ ಸಂತೆಯ ಜಾತ್ರೆಗಿಂತ ತಕ್ಕೊಂಡದ್ದೇ ಹೌದಾದು. ಇದು ಎಲ್ಲಿ ಸಿಗ್ತದೆ? ಯಾವ ಉನ್ನತಿ ನಮ್ಮದೆಯೋ ಹೊರಗಿನ ತೊಂದಕ್ಕೆ ಹೋಗಿದ್ದ ಅಂತೆ. ಈ ಮಾನ ಕೆಟ್ಟವನಿಗೆ, ಈ ಮರ್ಯಾದೆ ಕೆಟ್ಟವನಿಗೆ, ಈ ಹಣ ಬಿಟ್ಟವನಿಗೆ ನನ್ನ ಮಗಳು ಸಿಕ್ಕಿ ಕೊಟ್ಟು ಹಾಳಾಗಿ ಹೋಯಿತು. ಇಂದ್ರ ಹಾಳಾಗಿ ಹೋಯಿತು. ಅವರನ್ನು ಹಾಗೆ ಹೀಗೆ ಎನ್ನಬೇಕಾಗುವುದಿಲ್ಲ. ಸದಾಚಾರ ಸಂಪನ್ನರಿಂದ ಆಚಾರ
ಇವನಿಗೆ ಮಾನ ಉಂಟು. ಎಂತದ್ದು ಬರೆದಿಡ್ಲಿಕ್ಕೆ ಮಾತ್ರ ವಿಷಯ ಆಗಿತ್ತು. ಇವನ ಹತ್ತಿರ ಸುಳಿಯುವುದಿಲ್ಲ ಅದು. ಯಾಕೆ? ಯಾವಾಗಲೂ ಕೊಳಕಲ್ಲೇ ಹೊರಡುತ್ತಾ ಇದ್ದವ, ಯಾವಾಗಲೂ ಕೊಳಕಲ್ಲೇ ಬಿದ್ದು ಜೀವನವನ್ನು ಸಾಗಿಸ್ತಾ ಇದ್ದವ. ಒಂದು ದಿವಸಕ್ಕೆ ಒಮ್ಮೆಯಾದರೂ ಸ್ನಾನದ ಪ್ರಜ್ಞೆಯನ್ನು ಇರಿಸಿಕೊಳ್ಬೇಕಾಗ್ತದೆ. ಹೌದು, ಸ್ನಾನ ಮಾಡ್ಬೇಕು, ಎಲ್ರು ಮಾಡ್ಬೇಕು. ಆದ್ರೆ ಅನವರ್ತವೂ ಕೊಳಕೆಯಲ್ಲೇ ಇರುವವರು ದಿವಸಕ್ಕೆ ಒಮ್ಮೆಯಾದರೂ ಸ್ನಾನ ಮಾಡ್ಬೇಕು. ಇವ ಎಲ್ಲಿರುವುದು? ಹೌದಾ? ಇವನ ಸುತ್ತಮುತ್ತ ಯಾರಿರುವುದು? ಹೌದು, ಇವನ ಮೈಗೆಲ್ಲ ಏನನ್ನು ಪೂಸಿಕೊಂಡಿರುವುದು? ಸ್ಮಶಾನ ವಾಸಿ ಇವ. ಭಸ್ಮವನ್ನೇ ಮೈ ತುಂಬ ಲೇಪಿಸಿಕೊಳ್ಳುವವ. ಎಲ್ಲವೂ ನಿಕೃಷ್ಟವಾದದ್ದು, ನೀಚವಾದದ್ದು. ಉತ್ತಮವಾದಂತಹ ಸ್ಥಾನದ ಕರ್ಮದಲ್ಲಿ ಇವನಿಲ್ಲ. ಯಾಕೆ ಇಲ್ಲ? ಇವನಿಗೆ ಅಭ್ಯಾಸವೇ ಇಲ್ಲ ಸ್ನಾನ ಮಾಡುವುದು. ಎಲ್ಲವೂ ನೀಚವೇ. ಕೇಳನ ಭಸ್ಮ ಸ್ವೀಕಾರ ಯೋಗ್ಯ ಅಲ್ಲ, ಅಲ್ಲವೇ ಅಲ್ಲ. ಸ್ಮಶಾನದಲ್ಲಿ ಮನೆ ಇಲ್ಲ, ಸ್ಮಶಾನದಲ್ಲಿ ಮನೆ ಕಟ್ಟಲಿಕ್ಕಿಲ್ಲ. ಸ್ಮಶಾನ ಮನೆಗೆ ಎದುರು ಸಿಗ್ತದೆ ಅಂತಾದ್ರೂ ಮನೆ ಕಟ್ಟಲಿಕ್ಕಿಲ್ಲ. ಹೌದು, ವಾಸ್ತು ಹೇಳ್ತದೆ ಹಾಗೆ. ಅದೆಲ್ಲ ಪ್ರೇತವಾದ ಬರ್ತದೆ ಅಂತ. ಮತ್ತೆ ಇವನ ಮೈ ಮೇಲಿದ್ದಂತಹ ಹಾವು, ಹಕ್ಕಿ ಗೂಡು ಕಟ್ಟಿದ ಹಾಗೆ ತಲೆ ಮೇಲಿರುವಂತಹ ಜಡೆ ಎಲ್ಲವೂ ಒಂದು ಅಮಂಗಲವಾದದ್ದು. ಆದರೂ ಕೆಲವು ಜನ ಹೇಳಿದ್ರು, ಸ್ಮಶಾನದಲ್ಲಿರುವವ ಅದು ವೈರಾಗ್ಯದ ಸಂಕೇತ. ಎಂತದ್ದು ವೈರಾಗ್ಯದ ಸಂಕೇತರಾದವರು ಸ್ಮಶಾನದಲ್ಲಿರುವುದ? ಅವರು ಗುಡ್ಡಕ್ಕೆ ಹೋಗಿ ಗಡ್ಡ ಬಿಟ್ಟು ತಮ್ಮ ಸ್ವೀಕರಿಸುವುದು ವೈರಾಗ್ಯಗಳು. ಲೋಕದ ಕಲ್ಯಾಣ ಆದ್ರೂ ಆಗಿ ನಮ್ಮ ಜೀವನದಲ್ಲಿ ಇಂಥದ್ದು ಬೇಡ ಅಂತ. ಈ ಊರಿಗೆ ಸಲ್ಲದೆ ಇದ್ದವ, ಮನೆಯಲ್ಲಿ ಹಿಡಿಯದೇ ಇದ್ದವ, ಕೇರಿಯಲ್ಲಿಯೂ ಜಾಗ ಸಿಕ್ಕದೇ ಇದ್ದವ, ಕೆಡ ಸುಡುವ ಸ್ಮಶಾನದಲ್ಲಾದರೂ ಮನೆ ಕಟ್ಟುತ್ತೇನೆ ಅಂತ ಹೇಳಿ ಕಟ್ಟಿ ತನ್ನ ಕೂಟವನ್ನು ಬೆಳೆಸಿಕೊಂಡ. ಅಲ್ಲಿ ಯಾರಾದ್ರೂ ಬುದ್ಧಿ ಇದ್ದವರು ಹೋದಾರ ಮನುಷ್ಯರೋ ದೇವತೆಗಳೋ ಗಂಧರ್ವರೋ ಯಕ್ಷರೋ ಕಿನ್ನರರೋ ಯಾರು ಹೋಗುವುದಿಲ್ಲ. ಇವನ ಸುತ್ತಮುತ್ತ ಢೈನ್ ಢೈನ್ ಢೈತ ಕುಡಿಯುವುದು ಯಾರು? ಕೂತ ಕಡೆಗಳ ಹೊತ್ತ. ಇವನಿಗೆ ಕಾಮದ ಪಿತ್ತ, ಒಬ್ಬನಿ ಗಂಗ ಬನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಸ್ವತ್ತ, ಸುತ್ತ ಕಡೆಗಳ ಹೊತ್ತ. ಇವನಿಗೆ ಕಾಮದ ಪಿತ್ತ. ಯಾವಾಗ ನೋಡಿದ್ರು ಅಹಂಕಾರ, ಮಂಧತ್ವ, ತಮಾಗುಣ ಸಂಪನ್ನರಾದಂತಹ ಇವ ಅದರಲ್ಲೇ ಬಿಟ್ಟು ಹೊರಳುತ್ತಾ ಇದ್ದಾರೆ. ನೀರ ಸ್ಥಾನ ಇಲ್ಲ, ಬಿಸಿಲ ಸ್ಥಾನ ಇಲ್ಲ, ಧೂಳಿನ ಸ್ಥಾನ ಇಲ್ಲ, ವಾಯುವಿನ ಸ್ಥಾನ ಇಲ್ಲ, ಮಂತ್ರ ಸ್ಥಾನವೂ ಇವನಿಗಿಲ್ಲ. ಹಾಗೆ ಮಂತ್ರ ಸ್ಥಾನ ಇರುವುದಕ್ಕೆ ಸಾಧ್ಯ? ಇವನಿಗೆ ಉಪನಯನ ಆಗಬೇಕು ಅಂತಾದ್ರೆ ಅವನಿಗೆ ಅಪ್ಪ ಬೇಡುವ? ಮಂತ್ರವನ್ನು ಹೇಳಿಕೊಟ್ಟ ಅವನ ಅಪ್ಪ ಯಾರವ? ಕೆಲವರೆಲ್ಲ ಹೇಳಿದ್ರು ಅವ ಅಭಾವ, ಹುಟ್ಟದೇ ಇದ್ದವ, ಅವನಿಗೆ ಭಾವ ಅಂತ ಹೆಸರುಂಟು, ಹುಟ್ಟಿದವ ಅಂತ. ಹಾಗಾದ್ರೆ ಒಂದಕ್ಕೊಂದು ವಿರುದ್ಧವಾದದ್ದೇ ಕಾಣ್ತದೆ. ಹೌದಾ ಅಲ್ವಾ? ಮತ್ತೆಂತದ್ದು ಇವ ದೇವರು? ಮತ್ತೆಂತದ್ದು? ಯಾರಿವರನ್ನು ದೇವರು ಅಂತ ಹೇಳುವರು? ಇವರನ್ನು ದೇವರು ಎಂಬುದಾಗಿ ಹತ್ತಿಸುವವರು ಊದಿಸುವವರು ಇಲ್ಲವೇ? ಯಾಕಾಸುರನ್ನು ಪೂಜಿಸ್ತಾರೆ? ಅವರಿಗೆ ಮಂತ್ರ ಸರಿ ಬರುವುದಿಲ್ಲ, ಅವರಿಗೆ ವಿವೇಚನೆ ಎನ್ನುವುದು ಮೊದಲೇ ಇಲ್ಲ, ಅವರಿಗೆ ತಾಳ್ಮೆ ಎನ್ನುವುದು ಹತ್ತಿರ ಬರುವುದಿಲ್ಲ. ಅವರಿಗೆ ಯಾವತ್ತಿದ್ರು ಬಿಸಿ ಬಿಸಿ ಆಗ್ಬೇಕು, ಬೇಗ ಬೇಗ ಆಗ್ಬೇಕು, ಕೂತುಕೊಂಡಲ್ಲಿಗೆ ಬರ್ಬೇಕು. ಕಾಯುವಿಕೆಗಿಂತ ತಪಸ್ಸು ಬೇರೆ ಇಲ್ಲ ಅಂತ ಒಂದು ಮಾತುಂಟು. ಅದು ಅವರ ಊರಲ್ಲೇ ಇಲ್ಲ, ಅವರೆಲ್ಲ ಹತ್ತಿರ ಹೋಗುವುದಿಲ್ಲ. ಅಂತ ಹೇಳಿದಲ್ಲಿಗೆ ಇವ ಢೈತ ಪ್ರತ್ಯಕ್ಷ. ಅವರು ಏನು ಕೇಳ್ತಾರೆ ಅಂತ ವಿವೇಚಿಸುವುದಿಲ್ಲ. ಅವರು ಕೇಳುವುದಕ್ಕೆ ಆರಂಭ ಮಾಡುವುದಕ್ಕಿಂತ ಮೊದಲೇ ಇವನ ಇದ್ದವಂತ ಹಾಗೆ ಕೊಟ್ಟು ಒಂದು ಸರಿಯಾದಂತಹ ಹೋಟೆಲ್ ಇಳಿತಾನೆ. ಹಾಗಾಗಿ ಜಗದೊಳಗೆ ಅಗ್ಗದ ದೈವ ಎಂತದ್ದು ಹಾಗೆ ಹೇಳಿದ್ರೆ ಸುಲಭಕ್ಕೆ ಸಿಕ್ಕುವ ಅಂತ ಲೆಕ್ಕ. ಬಾಕಿದ್ದ ದೇವರನ್ನು ಒಲಿಸಿಕೊಳ್ಬೇಕು ಅಂತ ಆದ್ರೆ ಅದು ಕಷ್ಟ ಉಂಟು. ಇವರನ್ನು ಒಲಿಸಬೇಕು ಅಂತ ಆದ್ರೆ ಕಷ್ಟ ಇಲ್ಲ. ಈ ಕೆಲವು ಸಲ
ನಿಟ್ಟು ಕಾಯ್ತಾ ಇರುವುದು. ಅವರು ಕರೀಬೇಕು ಅಂತ ಇಲ್ಲ, ಕರೆಯದೇ ಇದ್ರು ಅವರು ಎಂತದಕ್ಕೂ ಯಾರಲ್ಲೇ ಮಾತಾಡುವಾಗ ಕಣ್ಣು ಹಾಕಿ ಹೊರಳಿತು ಎನ್ನುವ ಕಾರಣವೇ ಇವರನ್ನು ಕರೆದರು ಎನ್ನುವ ಸಂದೇಶ ಓಡಿಕೊಂಡ ಹೋಗುತ್ತಾರೆ. ಹಾಗೆ ಕಾಯುವವರಿದ್ದಾರೆ, ತಮ್ಮದ್ದೇನು ಅಂತ ಅವರಿಗೆ ಗೊತ್ತಿಲ್ಲ. ಮತ್ತೊಬ್ಬರದ್ದನ್ನೇ ಜೀವನದಲ್ಲಿ ಹೆಚ್ಚು ಹೇಳಿ ತಮ್ಮನ್ನು ಮರೆತು ಅಭಿವಸನ ಮಾಡುವ ವರ್ಗದವರು ಅಂತ ಹೇಳಿದ್ರು ರಕ್ಕಸರು. ಅಂತಹ ರಕ್ಕಸರು ಇವನಿಗೆ ಎಲ್ಲವೂ ಹೌದು. ಇವರನ್ನು ಪಶುಪತಿ ಅಂತ ಹೇಳಿದರು. ಹೌದಾ? ಏನು ಹಾಗಂದ್ರೆ ಇವ ಪಶುಗಳನ್ನು ಕಾಯುವವ, ಪಶುಪತಿ, ಜೀವವನ್ನು ಉಳಿಸುವವ. ಇವರ ಭಕ್ತರು ಯಾರು? ರಕ್ಕಸರು. ಹೌದಾ? ರಕ್ಕಸರು ಪಶುಗಳನ್ನು ಹಿಂಸಿಸಿ ಕಡಿದು ಮಾಂಸ ಮಾಡಿ ತಿನ್ನುವುದು. ಇವ ಅವನಿಗೆ ದೇವರು. ನೋಡು, ಇವ ಪಶುಪತಿ, ರಕ್ಕಸರು ಪಶುಗಳ ಮಾಂಸ ತಿನ್ನುವವರು. ಇವ ಅವರ ಪಕ್ಷ, ಅವರ ಪಕ್ಷ ಎಂತದ್ದು ಅಂತ ಗೊತ್ತಿಲ್ಲ. ಒಂದಕ್ಕೊಂದು ವಿರುದ್ಧವಾಗಿರುವಂತಹ ಒಂದೊಂದು ತತ್ವವನ್ನು ಪ್ರಕಟಿಸಿ ಯಾರ್ಯಾರನ್ನು ಮೋಸಗೊಳಿಸುವುದಕ್ಕೆ, ಮೋಸ ಹೋಗುವುದಿದ್ದರೆ ಎಲ್ಲರೂ ಪ್ರಪಂಚದಲ್ಲಿ ಇವರಿಗೆ ಮೋಸ ಹೋಗಲಿ ಅಂತ ಹೇಳಿ ಇವ ಎಂತದ್ದು ವೇದ ಸೂಕ್ತ ಪ್ರಕಾರ ಒಂದು ಆರಾಧನೆ ಸಲ್ಲುವುದಿದ್ರೆ ಒಂದು ಯಜ್ಞ, ಅದರಲ್ಲಿ ಹವಿಸ್ಸಿಗೆ ಪ್ರಧಾನ ದೇವತೆ ನೀನು. ಹೌದಾ? ಇವ ಯಾರು? ದಿಕ್ಪತಿಗಳಲ್ಲಿ ಒಬ್ಬ ಈಶಾನ ಮಾತ್ರ ಅಲ್ಲ. ನಾವು ಬರುವುದು ಸ್ವಲ್ಪ ತಡ ಆಯ್ತು, ನಮಗೆ ಅಪೇಕ್ಷಣೆಯೂ ಅಲ್ಲ. ಇಲ್ಲಿ ಬಹುಶಃ ಬೇರೆ ಯಾರು ಜನ ಸಿಕ್ಕಲಿಲ್ಲ ಅಂತ ಕಾಣ್ತದೆ. ನಿಮಗೆ ಈ ಜಾಗ ಕೊಟ್ಟು ಆ ಜಾಗವನ್ನು ಭರ್ತಿ ಮಾಡಿದಿರಿ. ಈ ಕೆಲವು ಸಲ ಹಾಗೆ ಈ ಅವಸರದವರು ಅಂತ ಇರ್ತಾರೆ. ಪದ್ಧತಿಯನ್ನು ಒಟ್ಟು ಪೂರ್ತಿ ಮಾಡುವುದು ನಮ್ಮದು ಲೆಕ್ಕ ಭರ್ತಿ ಆಯಿತು. ಭರ್ತಿ ಲೆಕ್ಕದಲ್ಲಿ ಯಾವುದಕ್ಕೂ ಪೂರ್ತಿ ಲೆಕ್ಕ ಇಲ್ಲ. ಹಾಗೆ ನೀವು ಭರ್ತಿ ಮಾಡಿ ಒಂದು ಸಭೆಯನ್ನು ಹಾಳು ಮಾಡಿದ್ರಿ, ತೊಂದರೆ ಇಲ್ಲ. ಇವನನ್ನು ದೊಡ್ಡದ್ದು ಅಂತ ಒಪ್ಪಿಕೊಂಡ, ಇವನಿಗೆ ಘೋಷವನ್ನು ಕೂಗುವ, ಇವನನ್ನೇ ಸರ್ವವು ಅಂತ ಒಪ್ಪಿಕೊಳ್ಳುವ. ಈ ಸಭೆಯೊಳಗೆ ಸರಿಯಾದತ್ತಲ್ಲ ಇಂದ್ರ. ಒಟ್ಟು ನನ್ನ ಭಾಷೆಯಲ್ಲಿ ಹೇಳುವುದಿದ್ರೆ ಇದು ಶುನಕ ಪರಿಷತ್ತು, ಶುನಕ ಪರಿಷತ್ತು. ಇದು ಒಂಟೆಯ ಮದುವೆಗೆ ನಂತರ ಪುಟಗಾರ್ಥವನ ಗಾಯನಕ್ಕೆ ಮರ್ತಟಗಳು ತಲೆದೂಗಿದಂತೆ ಇವ ಹೇಳುವುದನ್ನು ಕೇಳುವುದಕ್ಕೆ ತಲೆದೂಗುವ ಅಸಭ್ಯರು, ಅನಾಗರಿಕರು, ಅಸಂಸ್ಕೃತರು. ಇವರಿಗೆ ಸಂಬಂಧದ ಮೌಲ್ಯ ಗೊತ್ತಿಲ್ಲ, ಇವರಿಗೆ ಸಂಸ್ಕಾರದ ಮೌಲ್ಯ ಗೊತ್ತಿಲ್ಲ, ಇವರಿಗೆ ಒತ್ತು ಸನ್ನದು ಎನ್ನುವುದರ ಮೌಲ್ಯ ಗೊತ್ತಿಲ್ಲ. ಗೊತ್ತಿದ್ದರೆ ಒತ್ತಿರ್ತಿರ್ಲಿಲ್ವ ನನಗೆ? ನಾನು ಮಾತಾಡ್ತಾ ಇರುವುದು, ನಾವು ಹೋಗ್ತೇನೆ. ನೀನು ಎಂತದ್ದು ಮಾತಾಡುದು? ಅದನ್ನೇ ಹೇಳ್ತೇನೆ. ನಿಮಗೆ ಅದು ಬೇಕಾದ ಯಾರು ಹೇಳಿದ್ರು ಎಷ್ಟು ಹೇಳಿದ್ರು ನಾನು ಇರುವುದಿಲ್ಲ. ನಮಗೆ ಮರ್ಯಾದೆ ಉಂಟು, ನಮಗೆ ಮೂಗು ಉಂಟು. ಮೂಗು ಸತ್ತ ಬೆಳೆಯಲ್ಲ. ನಾನು ಎಷ್ಟೊತ್ತಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ನಿಮ್ಮಲ್ಲಿ ಕೇಳಿ ಹೇಳುದು ಅಲ್ಲಲ್ಲ. ಅದು ಗೊತ್ತಿಲ್ಲ ನನಗೆ. ಆದ್ರೆ ನೀವೇ ಹೇಳಿದ್ದಾರೆ ನಾನು ಹೋಗುವುದು. ಇಂಥ ಸಭೆಯಲ್ಲಿ ನಿಲ್ಲುವುದೇ ಇಲ್ಲ. ಈ ಪರಿಷತ್ ಮಾಡ್ತಾ ಇದ್ದಾರಂತ ಆದ್ರೆ ಅದ್ರಲ್ಲೂ ನಾನು ಪ್ರೀತಿಯ ಮಗಳು, ಕೊನೆಯ ಮಗಳು. ನನಗೇಕೆ ಹೇಳಿಕೆ ಇಲ್ಲ? ಯಾಕೆ ಹೇಳದೆ? ಸರಿ, ಮರೆತಿರಬಹುದೇ ನನ್ನಪ್ಪ. ಹೇಗೆ ಮರೆಯುವುದಕ್ಕೆ ಸಾಧ್ಯ? ಯಾರೋ ಒಬ್ಬ ಊಟಕ್ಕೆ ಕುಳಿತುಕೊಂಡಾಗ ಬಡಿಸಿದಂತ ಯಾವುದೋ ಒಂದು ಪದಾರ್ಥವನ್ನು ಮರೆಯಬಹುದು, ಅನ್ನವನ್ನು ಮರೆಯಲಿಕ್ಕುಂಟ ಸ್ವಾಮಿ? ಹೀಗಿದ್ರೂ ಇರಬಹುದು. ಅತೀ ಹಿತವಂತರಿಗೆ ಮತ್ತೆ ಹೇಳಬಹುದಂತ ಭಾವಿಸಿ ಕೊನೆಗೆ ಹೇಳದೆ ಉಳಿಯುವಂತ ಸಾಧ್ಯತೆಯೂ ಇದೆ. ಹಾಗೇನೋ ಆಗಿರಬಹುದು. ಸರಿ, ಬ್ರಾಹ್ಮಣರಿಂದ ಈ ವಿಷಯ ತಿಳಿತು ಅಂತ ಆದ್ಮೇಲೆ ನಾನು ನನ್ನಷ್ಟಕ್ಕೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ನನ್ನವರಲ್ಲಿ ಈ ವಿಷಯವನ್ನು ಹೇಳಿದಾಗ ಸಂತೋಷದಿಂದ ಒಪ್ತಾರೆ. ನಾವಿಬ್ರು ಜೊತೆಯಾಗಿ ಆ ಯಾಗದಲ್ಲಿ ಪಾಲ್ಗೊಳ್ಳಬೇಕು. ನೋಡೋಣ, ಹೋಗಿ ನನ್ನವರಿಗೆ ವಿಷಯ ತಿಳಿಸ್ತೇನೆ.
ಕುಳಿತುಕೊಳ್ಳುವುದಕ್ಕೆ ಕಾಲಿಗೆರೆದಿದ್ದೇನೆ. ಒಳ್ಳೆಯದಾಗಿ ಕುಳಿತುಕೊಳ್ಳುವುದ ಇದು ತನಕ ಇರಲಿಲ್ಲ. ಅರ್ಥ ಇಲ್ಲದ ಮಾತಿನಂತೆ ಏಕಾಕಿ ಆಗಿತ್ತು. ಮಾತು ಹೊರಟ್ರೆ ಅದರ ಜೊತೆಯಲ್ಲಿ ಅರ್ಥವೂ ಇರಬೇಕು. ನಿರರ್ಥಕವಾದ ಮಾತು ಹೇಗೆ ಹೊರಡುವುದಕ್ಕೆ ಸಾಧ್ಯ ಇಲ್ಲ. ನೀನಿಲ್ಲದೆ ನಾನು ಕಾಣುವಿನಂತೆ ಸ್ತಬ್ಧನಾಗಿ ನೀ ಎಲ್ಲಿ ಹೋದೆ ಅಂತ ನಿರೀಕ್ಷಿಸ್ತಾ ಇದ್ದ ಕಾಲ ಬಂದಾಗ ಜೊತೆಯಲ್ಲಿ ಕುಳಿತುಕೊಂಡು ಎದುಸಿರು ಬಿಡ್ತಾ ಬರ್ತಾ ಇದ್ದ ಕಾರಣ ಇದೆ. ನಾನು ಕುಳಿತುಕೊಳ್ಳುವುದಿಲ್ಲ. ನೀವು ಸ್ವಲ್ಪ ಹೇಳಿ ಸ್ವಾಮಿ. ನೀ ಕುಳಿತುಕೊಳ್ಳುವುದಕ್ಕೆ ಬಂದದಲ್ಲ, ನನ್ನನ್ನೇ ಬಿಸುವುದು. ಹೌದು. ಎಲ್ಲಿ ಹೋಗ್ಲಿ? ಇದು ಆಜ್ಞೆ ಅಲ್ಲ. ಸ್ವಲ್ಪ ಎಲ್ಲಿಗೆ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಅಲ್ಲಿ ನೋಡಿ ಸ್ವಾಮಿ. ನೋಡಿರಿ ಬಿಜರು ಪುದನು ನಾನು ಸ್ವಲ್ಪ ಕೆಳಗೆ ಹೋದದಲ್ವಾ? ಮೇಲೆ ಸಾಕಾಯ್ತು. ಹಾಗಲ್ಲ, ಮತ್ತೆ ಕೆಳಗೆ ಹೋಗ್ಬೇಕಂತ ಮನಸ್ಸಾಯಿತು. ಇಲ್ಲಿ ಇದ್ದು ಅನುಭವಿಸಿದ್ದು ಯಥೇಷ್ಟವಾಗಲಿಲ್ಲ ಅಂತಿತ್ತು. ಕೆಳಗೆ ನೋಟವೇ ಹೋಗುವುದಕ್ಕಿಲ್ಲ. ಇಲ್ಲಿ ಕೆಳಗೆ ಕಂಡದ್ದು ಯಾಕೆ, ಕೆಳಗೆ ಹೋದದ್ದು ಯಾಕೆ ಎಲ್ಲ ಪ್ರಶ್ನೆ. ಹಾಗಲ್ಲ, ಇಲ್ಲಿ ಬನ್ನಿ. ಎಲ್ಲಿಗೆ? ಓ ಅಲ್ಲಿ ನೋಡಿ 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 ಆ ಮಾರ್ಗವನ್ನು ನೋಡಿ. ಯಾರೋ ಹೋಗ್ತಾ ಇದ್ದಾರೆ, ಸಾಲವಾಗಿ ಹೋಗ್ತಾ ಇದ್ದಾರೆ. ಹೋಗುವವರು ಯಾರವರೆಲ್ಲ? ಹೋದದ್ದು ನೀನಲ್ಲೋ ಕೆಳಗೆ, ನಾನು ನಾನೇ. ಅದನ್ನು ನೀನೇ ಹೇಳ್ಬೇಕಲ್ಲ. ಹೋಗುವವರೆಲ್ಲ ಬ್ರಾಹ್ಮಣರು ಸ್ವಾಮಿ. ಇದ್ದೀರಿ, ನಿಮ್ಮನ್ನು ನೋಡಿದ್ರೆ ನೀವು ಹಾಗೆ ಹೋಗ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚಿಸುವುದು. ಕುತೂಹಲ ಬಂದದ್ದು ಹಾಗಾದ್ರೆ ಅಸಹಜ ಅಲ್ಲ. ಕೈಲಾಸದ ಎತ್ತರವನ್ನು ಸಾಧಿಸಬೇಕು ಅಂತ ಹಂಬಲಿಸುವವರು ಅನೇಕ, ಬಹಳಷ್ಟು ಮಂದಿ. ಏರುವಂತಹ ಪ್ರಾಪ್ತಿಯೋ ತ್ರಾಣವೋ ಕೆಲವರಿಗೆ ಮಾತ್ರ ಇಲ್ಲ. ಬದುಕಿನಲ್ಲಿ ಅದನ್ನೇ ಚರಮಲಕ್ಷ್ಯವಾಗಿಸಿಕೊಂಡವರು ಕೆಲವರು ಇದನ್ನು ಸಾಧಿಸ್ತಾರೆ. ಕೆಲವರು ಸಾಗುತ್ತಾ ಸಾಗುತ್ತಾ ಮಾರ್ಗ ಮಧ್ಯದಲ್ಲಿ ಕುಸಿದು ಬೀಳ್ತಾರೆ. ಮತ್ತೆ ಜನ್ಮಾಂತರದಲ್ಲಿ ಸಂಸ್ಕಾರ ಬಲದಿಂದ ಎಲ್ಲಿ ಪಯಣವನ್ನು ನಿಲ್ಲಿಸಿದ್ದಾರೋ ಅಲ್ಲಿಂದ ಮುಂದುವರಿಸ್ತಾರೆ. ಸರಿ. ಇನ್ನು ಹಲವರು
ಸಾಗಬೇಕೆಂಬ ಹಂಬಲ ಇದ್ದರೂ ಯೋಗ ಇಲ್ಲದ್ದರಿಂದ ಸಾಮರ್ಥ್ಯ ಇಲ್ಲದ್ದರಿಂದ ಕೈಲಾಸದ ತಪ್ಪಲಿನ ತನಕ ಬರ್ತಾರೆ. ಏರುವುದಕ್ಕಾಗದಿದ್ದರೂ ಕೂಡ ಕೆಳಗಿನಿಂದಲೇ ನಮಿಸಿ ಹೋಗ್ತಾರೆ. ಒಂದು ಶ್ರದ್ಧೆಯ ಕೇಂದ್ರ ಎಂಬುದು. ಇಲ್ಲಿಗೆ ಬಾರದೆ ನಮಿಸದೆ ಹಾಗೆ ಹೋಗ್ತಾರಂತ ಆದ್ರೆ ಅವರು ನೋಟ ಇರಿಸಿಯೇ ಹೋಗುವುದು. ಅವರೆಲ್ಲ ಹೊರಟದ್ದು ಊಟಕ್ಕೆ ಸ್ವಾಮಿ. ಈಗ ಇಲ್ಲಿಗೆ ನಮಿಸದೆ ಹೋಗ್ತಾ ಇದ್ರೆ ಅವರಂತ ಬ್ರಾಹ್ಮಣರು ಯಾಕೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಕುತೂಹಲ ಬಂದ್ರೆ ತಪ್ಪಲ್ಲ. ನೀವು ಹೋಗಿ ಕೇಳಿಯೂ ಆಯ್ತು. ಹೋಗಿ ಅವರಲ್ಲಿ ಮಾತಾಡಿ ಬಂದದ್ದು ನಾನು. ಈಗ ಅವರ ಮಾರ್ಗವನ್ನು ತಡೆದ ತೊಡಕಾಗ್ಲಿಲ್ಲ. ಮೊದಲೇ ಕೇಳಿದ್ದೇನೆ. ಏನಂತ? ನಾನು ಮಾತಾಡಿದ್ರೆ ನಿಮ್ಗೆ ತೊಡಕಾಗ್ತದಾ, ತೊಂದರೆ ಆಗ್ತದಾ? ಅದು ಕೇಳಲಿಕ್ಕಾದ್ರೆ ಅವರು ನಡೆಯುವುದನ್ನು ನಿಲ್ಲಿಸಬೇಕು. ನಿಲ್ಲಿಸಿದ್ದು ನನ್ಗೆ ಕೌತುಕ ಕುತೂಹಲ. ನಿನಗೆ ಅವರ ನಡಿಗೆಗೆ ತಡೆಯಾದರೂ ನಿನ್ನ ಕುತೂಹಲವನ್ನು ಗಮನಿಸಲಾಗದ ಅಸಹಾಯ. ಏನು ಹೇಳಿದ್ರು? ಎಲ್ಲಿಗೆ ಎಲ್ಲ ಯಾಗ ಕೊಟ್ಟದಂತೆ, ವಿಶೇಷವಾದಂತ ಯಾಗ ಅಂತೆ ಸ್ವಾಮಿ. ಅಷ್ಟು ದೊಡ್ಡ ಯಾಗ ಇನ್ನೂ ನಡೀಲೇ ಇಲ್ಲಂತೆ. ಬಹುಶಃ ಅವರಿಗೆಲ್ಲ ನಿರೀಕ್ಷೆ ಏನಿರ್ಬೋದು ಗೊತ್ತಾ? ಇಲ್ಲಿ ಪಶುಪತಿಯಾದಂತಹ ಶಂಕರ ಇದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ ಯಾಗದಲ್ಲಿ ಆಗ್ತಾರೆ. ಆ ಯಾಗದಲ್ಲೂ ಅವ ಇರ್ತಾನೆ ಸಾನ್ನಿಧ್ಯ ವಹಿಸಿ. ಆ ಕಾರಣದಿಂದಲೇ ಅಲ್ಲಿ ಅವರನ್ನು ಕಂಡುಕೊಳ್ಳೋಣ ಅಂತ ಸಾಗಿದ್ದಿರ್ಬೇಕು. ಆಡುವ ಮಾತು ಗೊತ್ತಾ? ಏನು ಅಷ್ಟು ದೊಡ್ಡ ಯಾಗ ಅಂತೆ. ಕೇವಲ ಲೆಕ್ಕ ಮಾಡಿ ದಾನವನ್ನು ಕೊಡುವುದಲ್ಲವಂತೆ, ಬಾಚುವುದು ಕೊಡುವುದಂತೆ, ನಮ್ಮ ಅಭಿಷ್ಟವನ್ನು ಹೇಳಿಕೊಂಡ್ರೆ ಅದೆಲ್ಲ ನೆರವೇರಿಸ್ತಾರಂತೆ. ಅಷ್ಟು ದೊಡ್ಡ ಮಹಾಯಾಗವಂತೆ ಸ್ವಾಮಿ. ಬಯಸಿದವರ ಬಗೆಯಲ್ಲಿದ್ದದನ್ನೆಲ್ಲ ತೆಗೆದು ಬಗೆದು ಕೊಡುವುದು. ಯಾರಪ್ಪ ಅಂತಹ ಉದಾರಿಯಾದಂತಹ ಯಜ್ಞ? ಅದು ಯಾಗ ನಡೆಯುವುದು ಪ್ರಾಚೀನ ಬರಿಯಲ್ಲಿ. ಎಲ್ಲಿ? ಪ್ರಾಚೀನ ಬರಿಯಲ್ಲಿ. ಪ್ರಾಚೀನ ಬರಿಯಲ್ಲಿ ಆ ಇಷ್ಟದಂತೆ ಯಾಗ ಮಾಡುದು ಸ್ವಾಮಿ. ಅಷ್ಟು ದೊಡ್ಡ ಯಾಗ ಮಾಡುವುದು ಯಾರ್ಯಾರು ಅಲ್ಲ, ನಿಮ್ಮ ಮಾವ. ಹೇಗೆ? ನಿಮ್ಮ ಮಾವ. ನನ್ನ ತಂದೆಯ, ನನ್ನ ತಾಯಿಯ. ತಾಯಿ ಇಲ್ಲದಿದ್ರೆ ಮತ್ತೆ ತಾಯಿಗೆ ಅಣ್ಣ ತಮ್ಮಂದಿರು ಇರುವುದಕ್ಕಿಲ್ಲ. ಅದಿಲ್ಲ ಈಗ ಮತ್ತೆ ಸ್ವಾಮಿ. ಮತ್ತೆ ನನಗೆ ಮಾವ. ಈಗ ತಾಯಿಗೆ ಅಣ್ಣನೋ ತಮ್ಮನ ಇದ್ರೆ ಮಾತ್ರ ಸಂಬಂಧದಲ್ಲಿ ಮಾವ ಆಗುವುದಾ? ಮತ್ತೆ ಹೆಣ್ಣು ಕೊಟ್ಟವರು ಮಾವ ಆಗುವುದಿಲ್ವಾ? ಆ ಹೆಣ್ಣು ಕೊಟ್ರೆ ಮಾವ ಆಗುತ್ತಾರೆ. ನಿಮ್ಮ ದೋಸ ಹಾಕಿಕೊಟ್ರೆ ಹೆಣ್ಣು ಕೊಟ್ರೆ ಮಾವ ಆಗುತ್ತಾರೆ ಅಂತೆ ಕೊಟ್ಟಿದ್ದಾರಲ್ಲ. ಯಾರು ಗೊತ್ತು? ನನ್ನಪ್ಪ. ಇಲ್ಲ, ನೀನು ಅದನ್ನು ಹೇಳುವುದಕ್ಕೆ ತೊಡಗುವಾಗಲೇ ತಡವರಿಸ್ತಿ. ನಿನಗೆ ಗೊತ್ತುಂಟು ಅದು ಸಮರ್ಪಕವಾದದ್ದಲ್ಲ. ಈಗ ನಿನ್ನ ಅಪ್ಪ ನನಗೆ ಮಾವ, ನಿನ್ನನ್ನು ನನಗೆ ಅವ ಕೊಟ್ಟದ್ದಲ್ಲ. ಆಮೇಲಾದ್ರೂ ಒಪ್ಪಿದ್ದಾರಲ್ಲ. ಹಾಗಲ್ಲ, ನೀನಾಗಿ ಬಯಸಿ ಕೈಲಾಸದ ಎತ್ತರವನ್ನು ಸಿದ್ಧಿಸಿಕೊಂಡದ್ದು. ಇಲ್ಲಿಗೆ ಹೊಂದಿದಂತಹ ನಿನ್ನನ್ನು ಅವ ಕೊಟ್ಟದ್ದಲ್ಲ, ಮತ್ತೆ ಬಿಟ್ಟದ್ದು. ನೀನಾಗಿ ನನ್ನನ್ನು ಹೊಂದಿದ ನಿನ್ನನ್ನು ಅವ ಬಿಟ್ಟದ್ದು, ಕೊಟ್ಟದ್ದಲ್ಲ. ಸ್ವಾಮಿ, ಮದುವೆಯಾದಂತ ಹೆಣ್ಣು ಒಂದು ಸಂಬಂಧದ ಬಗ್ಗೆ ಮಾತನಾಡುವಾಗ ತನ್ನ ಗಂಡನ ಮೂಲಕವಾಗಿಯೇ, ಗಂಡನ ಸಂಬಂಧದ ಮೂಲಕವಾಗಿಯೇ ಮಾತಾಡ್ಬೇಕಂತೆ. ಹಾಗಾಗಿ ನಿಮ್ಮ ಮಾವ ಅಂತ ನಾನು ಹೇಳಿದ್ದೆ. ಸುಶೀಲೆಯಾದಂತಹ ಸತಿಯಾದ ನಿನ್ನ ಸ್ವಭಾವನ ತಿಳಿಯತ್ತಲ್ಲ. ನೀನು ಆಡಿದ್ದು ಸರಿಯೇ. ಈಗ ಅವ ಕೊಟ್ಟೇ ಮಾವ ಆಗಿದ್ದಾನೆ ಅಂತಲ್ಲ, ಹಾಗೆ ನನ್ನ ಅಪ್ಪ ಅಂತ ಗಂಡನ ಎದುರು ಅಹಂಕಾರವನ್ನು ತೋರಬಾರದು. ಯಾವೆಲ್ಲೂ ಹೇಳಬಾರದು. ನಿಮ್ಮ ಮಾವ ಅಂತ ಹೇಳುವುದು ಒಂದು ವಿನಯ ಉಂಟು. ಸರಿ, ಒಂದು ದೊಡ್ಡ ಯಾಗವಂತೆ ಎಷ್ಟು ಮಂದಿ ಅದು ಮಾತ್ರ ನಾನು ಕೇಳಲೇ ಇಲ್ಲ, ಅವರು ಹೇಳಲೂ ಇಲ್ಲ ಸ್ವಾಮಿ. ಯಾಗದ ಹೆಸರು ಗೊತ್ತಿಲ್ಲ ಸ್ವಾಮಿ. ಈಗ ಯಾಗದ ಹೆಸರೇ ಗೊತ್ತಿಲ್ಲ ಅಂತ ಆದ್ರೆ ಆ ಯಾಗಕ್ಕೆ ಯಾರು ದೇವತೆಗಳು, ಯಾವುದು ಹವಿಸು, ಯಾವ ಪ್ರಮಾಣದಲ್ಲಿ, ಈಗ ದಾನ ಕೊಡ್ತಾರೆ, ದಕ್ಷಿಣೆ ಕೊಡ್ತಾರೆ ಎಂಬುದರಿಂದ ಯಾಗ ಅರ್ಥ ಆಗ್ತದ. ಇದೀಗ ಹೇಗಾಯ್ತು ಅಂದ್ರೆ ಪ್ರಾಚೀನವರಲ್ಲಿ ನಿನ್ನ ಅಪ್ಪ ಮಾಡುವ ಯಾಗ, ನಿನ್ನ ಅಪ್ಪ ಮಾಡೋದ್ರಿಂದ ದಕ್ಷ ಆಗ್ತದೆ. ಎಂತದ್ದು ಸ್ವಾಮಿ? ನಿನ್ನ ಅಪ್ಪ ಮಾಡೋದ್ರಿಂದ ದಕ್ಷ ಆಗ್ತದೆ. ಹೌದು, ದಕ್ಷ ಮಾಡುವ ಅಧ್ವರ, ಅಷ್ಟೇ ಅರ್ಥ ಅದಕ್ಕೆ. ಅಲ್ಲ, ಇನ್ನು ಈಗ ಏನು ಅಂತ ಗೊತ್ತಿಲ್ಲದೆ ಈಗ ಅಶ್ವಮೇಧ ಅಂತ ಹೌದು ಅಶ್ವಮೇಧ ಯುದ್ಧದಲ್ಲಿ ಕೊನೆಗೆ ಏನಾಗ್ತದೆ ಅಂತ ಗೊತ್ತುಂಟು. ಈಗ ಇಲ್ಲಿಗೆ ಹವಿಷ್ಯ ಯಾವುದು ಅಂತ ಗೊತ್ತಿಲ್ಲ, ಅದಕ್ಕೆ ಆಹುತಿ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಮಂತ್ರ ಯಾವುದು ಅಂತ ಗೊತ್ತಿಲ್ಲ, ದೇವತೆ ಅಲ್ಲ. ಇನ್ನು ಕಡೆಗೆ ಏನಾದ್ರೂ ಹಾಗೇನಾದ್ರೂ ವಿಶೇಷ ಸಂಕಲ್ಪ ಮಾಡಿ ಇದ್ದದ್ದೆಲ್ಲ ಮೊದಲೇ ಕೊಟ್ಟು ಮುಗಿಸಿ. ಯಾಕೆ ಸ್ವಾಮಿ ಹಾಗೆ ಯೋಚನೆ ಮಾಡುವುದು? ನನಗೆ ಗೊತ್ತಿಲ್ಲ, ಕೇಳಿದ್ದು ನಾನು. ಯಾಗದ ಹೆಸರು ಏನಂತ ನನಗೆ ಗೊತ್ತಿಲ್ಲ, ನೀವು ಅದಕ್ಕೆ ಅಲ್ಲ ಬೇಡ. ಅಷ್ಟು ದೊಡ್ಡ ವಿಶೇಷವಾದ ಮಾತಾಡ್ತಾ ಇದ್ದಾರೆ, ಅದನ್ನು ಮತ್ತು ಕೇಳ್ಬೇಕು, ಇನ್ನು ಕೇಳ್ಬೇಕೇನು ಅಂತ. ಅಯ್ಯೋ ದೇವರ, ಇನ್ನು ನೋಡ್ಲಿಕ್ಕಿರುವ ಅವರು ಕೇಳಿಯೇ ಇಷ್ಟು ಸಂಭ್ರಮಿಸಿದ್ದಾರೆ. ಹಾಗೆ ಅವರೊಂದು ಸಂಭ್ರಮದ ಯಾಗಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳಿದು ಅದನ್ನು ಹೇಳುವುದಕ್ಕೆ ಧಾವಿಸಿ ಬಂದೆ. ನೀ ಹೇಳಿದೆ, ನಾ ಕೇಳಿದೆ, ಅಲ್ಲಿಗೆ ಕುತೂಹಲ ತಣೀತಲ್ಲ. ಇಲ್ಲಿಗೆ ಬಾರದೆ ಸಾಗಿ ಹೋಗ್ತಾ ಇರುವುದು ಎಲ್ಲಿಗೆ ಅಂತ ಉತ್ತರ ಸಿಕ್ಕಿತಲ್ಲ. ನಾವಿನ್ನು ಬೇರೆ ಕೇಳಿದ
ಮನ ಅಲ್ಲಿ ಹೋಗದೆ ಮನವೋ ಅಲ್ಲಿ ಹೋಗದೆ ಸೈರಿಸದೆ ಮನ ಅಲ್ಲಿ ಹೋಗದೆ ವೈಭವಗಳ ನೋಡಿ ಲೀಲೆಯ ಕನ್ನಡ ವೈಭವಗಳ ನೋಡಿಕೊಂಡು ನಾಡ ಬರೋದಿಗೆ ಲೀಲೆಯ ಕನ್ನಡ ವೈಭವಗಳ ನೋಡಿ ನಾಡ ಬರುವುದಿಗೆ ಕೇಳಿ ಮನ ಅಲ್ಲಿ ಹೋಗದೆ ಹೇಳಿ ನೀವು ರಮಣ ಉತ್ಸಾಹ ಕಡಿಮೆ ಆಗಿದೆ. ಉತ್ಸಾಹ ಕಡಿಮೆ ಆಗುವುದಲ್ಲ, ನಿಲ್ಲುತ್ತಾ ಇಲ್ಲ, ನಿಂತಲ್ಲೇ ಕುಣಿತಾ ಇಲ್ಲ. ಕಾರಣ ಇದೆ ಸ್ವಾಮಿ. ಯಾರಿಗೆ ಸಂತೋಷ ಆಗದೆ ಇರ್ತದೆ ಹೇಳಿ? ಬ್ರಾಹ್ಮಣರನ್ನು ಕಂಡಾಗ ನನಗೆ ಕುತೂಹಲ ಎನ್ನುವುದಾಯಿತು. ಅವರ ಆಡಿದ ಮಾತನ್ನು ಕೇಳಿದ ಮೇಲೆ ಆ ಕುತೂಹಲ ಎನ್ನುವುದು ಇಮ್ಮಡಿ ಆಯಿತು ಸ್ವಾಮಿ. ಮತ್ತೆ ಇಮ್ಮಡಿ ಆಗುವುದಕ್ಕೆ ನೀನು ಕೇಳಿದ ಪ್ರಶ್ನೆಗೆಲ್ಲ ಸಮರ್ಪಕ ಉತ್ತರ ಸಿಕ್ಕಿದೆ. ಮತ್ತೆ ಕುತೂಹಲ ಏನು? ಅಯ್ಯೋ, ಉತ್ತರ ಸಿಗುವುದಾ? ಯಾಗಾಗುವುದು ಎಲ್ಲಿ? ಪ್ರಾಚೀನ ಮರ್ಯಾದೆ ನೀನೇ ಹೇಳಿದ್ದು. ಹೌದು, ನಮ್ಮ ಅಪ್ಪ ಮಾಡುವಂತ ಯಾಗ ಸ್ವಾಮಿ. ಆಗ್ಲಿ ಮಾಡ್ಲಿ ಆಗ್ಲಿ, ಅದಕ್ಕೇನು? ಸಾಮಾನ್ಯ ಯಾಗ ಅಲ್ಲ, ಅಲ್ಲಿಗೆ ಎಲ್ಲರೂ ಬರ್ತಾರೆ, ಬಂಧುಗಳೆಲ್ಲ. ಯಜ್ಞಶೀಲರಾದವರು ಅನೇಕರಿದ್ದಾರೆ. ಅಪರೂಪಕ್ಕೆ ಯಜ್ಞ ಮಾಡುವ ನಿನ್ನಪ್ಪನು ಮಾಡ್ತಾನೆ, ಮಾಡ್ಲಿ. ಸ್ವಾಮಿ, ಎಲ್ರಿಗೂ ಹೇಳಿಕೆ ಹೋಗಿದೆ ಅಂತೆ. ಆ ಬ್ರಾಹ್ಮಣರೇ ಹೇಳಿದ್ದು. ನನ್ನ ಅಕ್ಕಂದಿರಿಬ್ರು ಅವರ ಮನೆ ಅಂಗಳದಲ್ಲೇ ಹೋದದಂತೆ. ಅವರ ದಾರಿಯಲ್ಲಿ ಇವರ ಮನೆಯಲ್ಲಿ ಬಿಡು. ಮನೆಯಲ್ಲಿ ಬೇಕು, ಹಾಗೆ ಅಲ್ಲೇ ಹೋದದಂತೆ. ಪ್ರತಿಯೊಬ್ಬರು ಹೋಗಿದ್ದಾರಂತೆ, ಪ್ರತಿಯೊಬ್ಬರಿಗೂ ಹೇಳಿಕೆ ಇದೆ ಅಂತೆ. ಆ ಯಾಗದಲ್ಲಿ ಎಲ್ಲರೂ ಪಾಲ್ಗೊಳ್ತಾರಂತೆ ಸ್ವಾಮಿ. ಈ ಸೀರೆ ಸಾಕಾ? ನಾನು ನೀವು ಮುಟ್ಟದ್ದನ್ನು ತಟ್ಟದ್ದನ್ನು ಯಾವತ್ತಾದ್ರೂ ಸಾಲದು ಅಂತ ಹೇಳಿದ್ದೆ. ಈಗಲಾದ್ರೂ ಹೇಳಿ ಅಲ್ಲ. ಕೈಲಾಸದಲ್ಲಿ ನೀ ಹೇಗಿದ್ರು ನನ್ನ ಜೊತೆಯಲ್ಲಿರುವುದಲ್ವ? ಸರಿ, ನಾನು ಸಾಕಾಗ್ತದೆ. ನಿಮಗೆ ಸಾಕಾದ್ರೆ ಸಾಕು. ಹೌದು, ಹೇಳಿ ಬನ್ನಿ. ಎಲ್ಲಿಗೆ ಬನ್ನಿ. ನೀ ಸೀರೆ ಉಟ್ಟದ್ದು ಸರಿಯಾಗುವುದಕ್ಕೆ ನಾನು ಹೇಳುವುದನ್ನು ಸಂಬಂಧ. ಬನ್ನಿ, ನಾವು ಹೋಗೋ. ಅಯ್ಯೋ, ಅಪ್ಪ ಮಾಡುವಂತ ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕೆ. ಅಪ್ಪ ಯಾಗ ಮಾಡ್ಲಿ? ಅಯ್ಯೋ ದೇವ್ರೆ,
ನಾವು ಹೋಗೋಣ ಯಾಗಕ್ಕೆ, ಹೋಗ್ಬೇಕಲ್ಲ. ಇವತ್ತು ನಾವು ಯಾಗಕ್ಕೆ ಹೋಗಿ ಆ ಯಾಗದಲ್ಲಿ ಪಾಲ್ಗೊಂಡು ಯಾಗದ ಸಂಭ್ರಮನೆಲ್ಲ ನೋಡಿ ಬಂದವರೆಲ್ಲ ಬಂಧುಗಳಲ್ಲಿ ಮಾತನಾಡಿ ಇವತ್ತು ಒಂದು ದಿವಸ ಇವತ್ತೇ ಬರ್ಲಿಕ್ಕೆ ಆಗುದಿಲ್ಲ ಸ್ವಾಮಿ, ಯಾಗ ಎಷ್ಟೊತ್ತಿಗೆ ಮುಗಿತದ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸಮಯಕ್ಕೆ ಸರಿಯಾದ್ರೂ ಮುಗಿಯುವುದು ತಡ ಆಗ್ತದೆ. ಹಾಗೆ ಆ ಯಾಗದಲ್ಲಿ ನಾವು ಇವತ್ತಿದ್ದು ಯಾಗದ ಸಂಭ್ರಮವನ್ನು ನೋಡಿ ಸ್ವಾಮಿ ಇವತ್ತು ಒಂದು ದಿವಸ ಅಲ್ಲೇ ಇರೋಣ. ಇವತ್ತು ನಮ್ಮ ಅಪ್ಪನ ಮನೆಯಲ್ಲಿ ಇದ್ದು ನಾಳೆ ಬರುವ, ಆಯ್ತಾ? ಯಾಕೆ ಗೊತ್ತು, ಈಗ ಒಂದು ಸಂಭ್ರಮದಿಂದ ಯಾಗ ಮಾಡ್ತಾ ಇತ್ತು. ಸಂಪನ್ನನಾದಂತಹ ದಕ್ಷ ಪ್ರಜಾಪತಿ ಪ್ರಾಚೀನವರಿಗೆಯಲ್ಲಿ ನಭೂತಾನ ಭವಿಷ್ಯತಿ ಅಂತ ನಾವು ಹೋಗಲು ಏನಾಗ್ತದೆ ಗೊತ್ತುಂಟು, ಮತ್ತೆ ಒಳ್ಳೇದಾಗ್ತದೆ ಸ್ವಾಮಿ. ಇಷ್ಟು ಸಂಪನ್ನ ಯಾಗ ಮಾಡ್ತಾ ಇರುವ ದಕ್ಷ ಎಷ್ಟು ದರಿದ್ರ ಅಂತ ನಾವು ತೋರಿಸಿಕೊಟ್ಟಾಗ ಅದಕ್ಕೆ ಬೇಡ. ಅವರನ್ನು ಶ್ರೀಮಂತ ಸಂಪನ್ನ ಅಂತ ಲೋಕದಲ್ಲಿ ನಾವು ಎಷ್ಟು ದರಿದ್ರ ಅಂತ ನಾವು ಹೋಗಿ ತೋರಿಸಿಕೊಡುದು. ನಾವು ಹೋಗುವುದು ಯಾಗಕ್ಕೆ, ನಾವು ದೂರದಲ್ಲಿ ಹೋಗುವಾಗ ನಮ್ಮನ್ನೆಲ್ಲ ನೋಡುವುದು, ಅಯ್ಯೋ ಬಂದು ನಿಮ್ಮ ಕಾಲಿಗೆ ಎರಗುವುದು, ನಿಮಗೆ ನಮಸ್ಕಾರ ಸ್ವಾಮಿ, ಹತ್ತಾರು ಮಂದಿ ನಿಮಗೆ ನಮಸ್ಕರಿಸುವುದನ್ನು ನನಗೆ ನೋಡಬೇಕು. ಅದರಿಂದ ಹೆಂಡತಿಯಾಗಿ ನನಗೆ ಎಷ್ಟು ಸಂತೋಷ ಆಗುವುದಿಲ್ಲ ಹೇಳಿ. ಹಾಗಾಗಿ ಅದು ಇಲ್ಲಿದ್ರು ಆಗುತ್ತದೆ. ಹತ್ತಾರಲ್ಲ ನೂರಾರು ಸಾವಿರಾರು ಮಂದಿ ಇರ್ತಾರೆ, ಪ್ರಮುಖರೆಲ್ಲ ಪ್ರತಿನಿತ್ಯ ಸ್ವಾಮಿ. ಅಲ್ಲಿ ನೋಡಿ ಯಾರು ಹೇಳಿ, ನಮ್ಮ ಬಂಧುಗಳ ಎದುರು ನಿಮಗೆ ಆ ನಮಸ್ಕಾರ ಸಿಗುವಾಗ, ಅಯ್ಯೋ ದೇವರೇ ಆ ಗೌರವ ಸಿಗುವಾಗ ಹೆಂಡತಿ ನಮಸ್ಕಾರ ಅಲ್ಲ ಅಲ್ಲಿ ಸಿಗುವುದೂ ಇಲ್ಲ, ಅದನ್ನು ನೋಡ್ಲಿಕ್ಕೂ ಇಲ್ಲ, ಅದು ಬಿಡು, ಅದಲ್ಲ ವಿಷಯ. ಈಗ ಅಲ್ಲಿ ನೀನು ಹೋದೆ ಅತ್ತಿತ್ತಪ್ಪ, ಯಾಗ ಇವರು ಈಗ ಹೋಗ್ತಾ ಇದ್ದಾರೆ ಅಂತಾರೆ, ಯಾಗ ಸಿದ್ಧತೆ ತೊಡಗಿ ಎಷ್ಟು ಕಾಲ ಆಗಿರಬೇಕು? ಮನೆಯ ಮಗಳಾದಂತಹ ನೀನು ಪೂರ್ಣಾಹುತಿಗಾಗುವಾಗ ಹೋಗುದ? ನೀನೀಗ ಯಾಗ ಮಂಟಪವನ್ನು ಪ್ರವೇಶಿಸಿದ ಮರುಕ್ಷಣದಲ್ಲಿ ಪರಿಚಿತರೆಲ್ಲ ಕೇಳು, ಈಗೇನು ಬಂದದ್ದು, ಇವತ್ತೇನು ಬಂದದ್ದು, ಹಾಗೆ ನೀನು ಹೇಳಬೇಕಾಗ್ತದೆ. ನಮ್ಗೆ ಗೊತ್ತಾದದ್ದೇ ನಿನ್ನೆ ಅಂತ ಅಲ್ವೋ? ಅದೇನು ನಿನ್ನೆ ಗೊತ್ತಾದದ್ದು ಅಂತ ಕೇಳುವಾಗ ಮತ್ತೆ ಹೇಳಬೇಕಾಗ್ತದೆ. ದಾರಿಯಲ್ಲಿ ಒಬ್ಬ ಬ್ರಾಹ್ಮಣರನ್ನು ತಡೆದು ಕೇಳುವಾಗ ಗೊತ್ತಾಯ್ತು ಹಾಗೆ ಬಂದದ್ದು ಅಂತ. ಹಾಗೆ ಇನ್ನೇನು ಗೊತ್ತಾಗ್ತದೆ ಅವರಿಗೆ? ದಕ್ಷ ಪ್ರಜಾಪತಿ ಹಾಗಾದ್ರೆ ಹೇಳಿಕೆ ಕಳಿಸಲಿಲ್ಲ. ಲೋಕಾಂತರದಲ್ಲಿ ಎಲ್ಲರಿಗೂ ಹೇಳಿಕೆ ಕಳಿಸುವುದಕ್ಕೆ ಜನ ಅಟ್ಟುವಷ್ಟು ಸಂಪನ್ನನಾದ ಅವರಿಗೆ ಕೈಲಾಸಕ್ಕೆ ಕಳಿಸುವುದಕ್ಕೆ ಒಬ್ಬ ಆಳು ಸಿಗಲಿಲ್ಲ. ಇಷ್ಟು ದರಿದ್ರ ಅಂತ ನಾವು ಹೋಗಿ ಗೊತ್ತಾಗ್ತದೆ. ಯಾವಾಗಲೂ ನೀವು ಹೀಗೆ ನೀವು ತಮಾಷೆ ಮಾಡುದಂತ ಪರಿಹಾಸ ಮಾಡಿ ಯಾವುದೋ ಒಂದು ವಿಷಯ ನಿಮಗೆ ಗೊತ್ತಿರ್ತದೆ, ಅದನ್ನು ಒಮ್ಮೆಲೆ ನನಗೆ ಗೊತ್ತುಂಟು ಅಂತ ಹೇಳುವುದಲ್ಲ, ಒಮ್ಮೆಲೆ ನನ್ನ ಹೆಂಡತಿಗೆ ಇಮ್ಮಡಿ ಸಂತೋಷ ಆಗಬೇಕು ಅಂತ ಹಾಗೆ ಅದನ್ನು ಇಟ್ಟುಕೊಳ್ಳುವುದು, ಒಮ್ಮೆ ಸಂತೋಷ ಆಗಲಿ ಅಂತ ಹೇಳುವುದು. ನಿನ್ನ ಅರಳುವುದಕ್ಕಾಗಿ ನಾನು ಅನೇಕ ವಿಷಯಗಳನ್ನು ವಸ್ತುಗಳನ್ನು ನಿಮಗೆ ತೋರಿಸಿದ್ದು ಹೇಳಿದ್ದು ಅಲ್ವಾ? ಇದು ಹಾಗೆ ಅಲ್ವಾ ಸ್ವಾಮಿ? ಇದರಲ್ಲಿ ಇದು ಹಾಗೆ ನಿಮಗೆ ಹೇಳಿಕೆ ಬಂದಿದೆ, ಅದು ಗೊತ್ತುಂಟು. ಇವಳನ್ನು ಸ್ವಲ್ಪ ಆಟಾಡಿಸುವಂತ ನೀವು ಯೋಚನೆ ಮಾಡುವುದಿಲ್ಲ. ನಿನ್ನ ಮನೆಯಿಂದ ಹೇಳಿಕೆ ಬಂದ್ರೆ ಯಾರಿಗೆ ಹೇಳದಿದ್ರು ನಿನ್ನಲ್ಲಿ ಮೊದಲಿಗೆ ಹೇಳಿಬಿಡ್ತೇನೆ, ಅಪರೂಪಕ್ಕೆ ಬರುವುದಲ್ವಾ? ಇದು ತನಕ ಮದುವೆ ಆದ ಮೇಲೆ ಮಗಳು ಎಲ್ಲಿದ್ದಾಳೆ ಅಂತ ತಿರುಗಿ ನೋಡದಪ್ಪ ಹೇಳಿಕೆ ಕಳಿಸಿದ್ರೆ ಹೇಳದಿರ್ತೇನೆ. ಹೇಳಿಕೆ ಬರ್ಲಿಲ್ವೇ? ಹೇಳದೇ ಇದ್ರೆ ಹೋಗುದು ಹೇಗೆ? ಹೇಳಿಕೆ ಬರ್ಲಿಲ್ವಾ? ಅದರಿಂದ ಬೇಡ ಸತ್ತದ್ದು ಅರುಗಿಸದೈದು ಬರ್ಲಿಲ್ವೇ? ಅನುಚಿತ ಎನಬೇಡ, ಅರುಗಿಸದೈದು ಅನುಚಿತ ಎನಬೇಡ, ಅರುಗಬೇಕೆಂಬುದಿಲ್ಲ ನಮಗೆ, ಅರುಗಬೇಕೆಂಬುದಿಲ್ಲ ಗುರುವಿನ ಗೃಹಕ್ಕೆ, ತಾಯಿಯ ಗೃಹಕ್ಕೆ, ಚಾರಣ ಗೃಹಕ್ಕೆ, ಅರಸಿನ ಗೃಹಕ್ಕೆ, ಗುರುವಿನ ಗೃಹಕ್ಕೆ, ತಾಯಿ ಗೃಹಕ್ಕೆ, ಗಾಗನ ಗೃಹ, ಕರದನ ಗೃಹಗಳಿಗೆ ಅರುಗಬೇಕೆಂಬುದು ಹೇಳಿಕ್ಕಿಲ್ಲ. ಆದ್ರಿಂದ ನಾನು ಬೇಡ ಅಂತ ಹೇಳಿದ್ರೆ ಒಂದು ಸಮುಚಿತ ಕಾರಣ ಇರುತ್ತೆ. ಅರ್ಥ ಆಯ್ತು ನನಗೆ. ಈಗ ಹೇಳಿಕೆ ಇಲ್ಲ, ಆದ್ರಿಂದ ನಾವು ಹೋಗುದು ಬೇಡ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ನನಗೆ. ಈಗ ಶಾಂತ ಇಲ್ಲ ಸ್ವಾಮಿ, ಹೇಳ್ಬೇಕಂತಿಲ್ಲ. ಯಾರಿಗೆ ಯಾರು ಹೇಳಬೇಕು ಅಂತಿಲ್ಲ. ನಾವು ಕೆಲವು ಸ್ಥಳಕ್ಕೆ ಹೋಗುವಾಗ ನಮಗೆ ಹೇಳಿಕೆ ಇದ್ದೇ ಹೋಗಬೇಕಂತಿಲ್ಲ.
ಹೇಳಿಕೆ ಇಲ್ಲದಿದ್ರು ಹೋಗಬಹುದು. ಹಲವು ಸ್ಥಳಗಳಿಗಲ್ಲ, ಕೆಲವು ಸ್ಥಳ. ಕೆಲವು ಸ್ಥಳಕ್ಕೆ. ಈಗ ಅದು ಕೇಳುವ, ಯಾವನ್ನ ಸ್ಥಳಕ್ಕೆ ಯಾರೆಲ್ಲ ಹೇಳಿಕೆ ಇಲ್ಲದೆ ಹೋಗಬಹುದು, ಈಗ ಯಾಕೆ ಹೋಗಬಹುದು? ಗುರುಮಠದಲ್ಲಿ ಒಬ್ಬ ವಿದ್ಯಾರ್ಥಿ ಹಲವು ವರ್ಷ ವಿದ್ಯೆಯನ್ನು ಅಭ್ಯಾಸಿಸಿ ಮತ್ತೆ ಮನೆಗೆ ಬಂದಿರ್ತಾನೆ. ಹೌದಾ? ಅದೇ ಗುರುಮಠದಲ್ಲಿ ಯಾವುದೋ ಒಂದು ವಿಶೇಷವಾದಂತ ಕಾರ್ಯಕ್ರಮ ಜರುಗುತ್ತದೆ. ಆವಾಗ ಇಲ್ಲಿ ಕಲಿತು ಹೋದವರಿಗೆಲ್ಲರಿಗೂ ಹೇಳಿಕೆ ಕೊಡ್ಲಿಕ್ಕೆ ಆಗ್ತದಾ? ಕೊಡ್ಲಿಕ್ಕೆ ಆಗುವುದಿಲ್ಲ. ಇನ್ನೊಬ್ಬರ ಮುಖಾಂತರ ಅದನ್ನು ಕೇಳಿ ತಿಳಿದಾಗ ನನಗೆ ಗುರುಗಳು ಹೇಳಿಕೆ ಕೊಡ್ಲಿಲ್ಲ, ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳುವುದು ಸರಿಯಲ್ಲ ಅಂತ ಯೋಚನೆ ಮಾಡುವುದಲ್ಲ, ಅವ ಅದರಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಯಾಕೆ ಅಂದ್ರೆ ಆ ಮಠಕ್ಕೆ, ಆ ಗುರುವಿಗೆ ಆ ಶಿಷ್ಯ ಒಳಗಿನವ ಅಲ್ಲವಾ? ಆದ್ದರಿಂದಲೇ ಹೊರಗಿನಿಂದ ಔಪಚಾರಿಕ ಹೇಳಿಕೆ ಬೇಡ. ಆದ್ದರಿಂದಲೇ ಗುರುಮಠಕ್ಕೆ ಶಿಷ್ಯರಿಗೆ ಯಾವಾಗಲೂ ಯಾವ ಕಾರ್ಯಕ್ರಮ ಹೇಗೂ ಹೋಗುವುದು. ಹಾಗೆ ಮತ್ತೆ ಈ ಅರಮನೆಯಲ್ಲಿ ನಡೆಯುವಂತ ಕಾರ್ಯಕ್ರಮ ರಾಜನಾದವ ಎಲ್ಲಾ ಪ್ರಜೆಗಳಿಗೆ ಹೇಳಲಿಕ್ಕಾಗ್ತದ? ಅದು ಕಾರ್ಯ ಸಾಧ್ಯವಾದ ವಿಷಯವೇ ಅಲ್ಲ ಅಲ್ವಾ? ಸಂಸ್ಥಾನ ದೊಡ್ಡದಾದಷ್ಟು ಪ್ರಜೆಗಳ ಸಂಖ್ಯೆಯೂ ಹೆಚ್ಚು. ಅವರೆಲ್ಲರಿಗೂ ಎಲ್ಲ ವಿಷಯಕ್ಕೆ ಹೇಳುವುದಕ್ಕೆ ಒಬ್ಬೊಬ್ಬರಿಗೆ ಹೇಳಿಕೆ ಮಾಡ್ಲಿಕ್ಕೆ ಆಗ್ತದ? ಡಂಗುರ ಮಾಡಿದ್ರೆ ಅದು ನಮಗೆ ಸಂಬಂಧಿಸಿದ್ದು ಅಂತ ತಿಳಿದು ಹೋಗುದು. ಹೌದು, ಹೇಳಿಕೆ ಬೇಕಂತಿಲ್ಲ. ಪ್ರತ್ಯೇಕವಾದ ಹೇಳಿಕೆ ಅದು ಯಾಕೆ ಅಂತಂದ್ರೆ ಆ ರಾಜ್ಯಕ್ಕೆ, ಆ ರಾಜನಿಗೆ ಅವರೆಲ್ಲ